ಕನ್ನಡ ಎಷ್ಟು ಕಷ್ಟ ಅಂತ ಗೊತ್ತಾದ ನನಗೆ ಅಲ್ಲಿ ಹೋದ ಮೇಲೆ. ಕನ್ನಡದಲ್ಲಿ ವರ್ತಮಾನ ಕಾಲ ಇಲ್ಲ ಅನ್ನೋದು, ಎರಡೇ ಇರುವಂಥದ್ದಲ್ಲಿ, ಯಾವುದು ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ನನಗೆ ಎಲ್ಲಿ ಜರ್ಮನಿಯಲ್ಲಿ ಜುಮಾದಿ ಕಾಣಿಸುವುದು ಅಂತ ಹೇಳಿದರೆ ಹೇಗೆ ಅದರದ್ದು? ಅಲ್ಲಿ ನಿಮಗೆ ಭಾಷೆಯ ಬಗ್ಗೆ 100ಕ್ಕೆ 100 ಫಲ ಗೊತ್ತಿರಬೇಕು. ಹೆಚ್ಚಿನ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೆಣ್ಣುಮಕ್ಕಳು, ಮತ್ತು ಅವರಿಗೆ ಕಡಿಮೆ ಪಕ್ಷ 8ರಿಂದ 9 ಭಾಷೆ ಬರ್ತಾ ಇರ್ತದೆ. ಸರ್ ನಾನು ನಾಳೆ ಊಟ ಮಾಡುತ್ತೇನೆ, ನಾಡ್ದು ಊಟ ಮಾಡುತ್ತೇನೆ, ಅದು ಭವಿಷ್ಯತ್ ಕಾಲ. ಅವ್ರು ಹೇಳ್ತಾ ಇರೋದು ಅದು ನಮಗೆ ಬೇಡ, ನಾನು ಊಟ ಮಾಡುತ್ತೇನೆ, ಅದು ಇಟ್ ಇಸ್ ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್. ಈ ಪ್ರಶ್ನೆ ಅದು ಏನಾಗಿದೆ, ಇದು ಅನೇಕ ಬಾರಿ ಕನ್ನಡದ ವ್ಯಾಕರಣದ ಅನೇಕ ಸಮಸ್ಯೆಗಳನ್ನು ನಾವು ನಮ್ಮ ಹೈಸ್ಕೂಲು ಅಥವಾ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ. ಹಾಗೆ ಅಲ್ಲಿ ಅಂತ ಇದೆ. ಅಲ್ಲಿ ಅನ್ನುವಂಥದ್ದು ಅದು ಸಪ್ತಮಿ ವಿಭಕ್ತಿ, ಲೊಕೇಟಿವ್ ಕೇಸ್. ಮನೆಯಲ್ಲಿ, ಕೈಯಲ್ಲಿ ಅಂತ, ಮನಸ್ಸಿನಲ್ಲಿ. ಆದರೆ ನಾವೇನಾಗ್ತೇವೆ, ಅಲ್ಲಿ ಅಂದರೆ ದೂರಕ್ಕೂ ಹೇಳ್ತೇವೆ ನಾವು. ಅಲ್ಲಿ ನನ್ನ ಮನೆ ಇದೆ, ಹಾಗಾದರೆ ಅದಕ್ಕೆ ಏನು ವ್ಯತ್ಯಾಸ? ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ? ಈ ಪ್ರಶ್ನೆ ಕೇಳ್ತಾರೆ ಅವರು. ಈಗ ನಾನು ಕನ್ನಡದ ಕೆಲಸ ಅಂತ ಹೇಳಿದರೆ ಅದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಮಾಡಿದೆ. ಪ್ರಧಾನವಾಗಿ ನಾನು ಜರ್ಮನಿಯಲ್ಲಿ ಕನ್ನಡದ ಕೆಲಸ ಮಾಡಿದ್ದು ಹೆಚ್ಚು. ಜರ್ಮನಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಇಂಡಾಲಜಿ ಅಂತ ಒಂದು ವಿಭಾಗ ಇದೆ. ನಾವು ಇದನ್ನು ಭಾರತಶಾಸ್ತ್ರ ಅಂತ ಕರಿಬೋದು. ಇದು ಬಹಳ ಹಿಂದೆ ಆರಂಭ ಆದ್ದು. ಅದರಲ್ಲಿ ಆರಂಭದಲ್ಲಿ ಇದು ಭಾರತ ಅಂತ ಹೇಳಿದರೆ ಸಂಸ್ಕೃತದ ಸಾಹಿತ್ಯ, ಭಾಷೆ ಅಂತಲೇ ಇತ್ತು. ಮುಂದೆ ಇಂಡಾಲಜಿಯಲ್ಲಿ ಬದಲಾವಣೆಗಳಾದವು. ಆಧುನಿಕ ಕಾಲಕ್ಕೆ ಭಾಷೆಯಾಗಿ ಹಿಂದಿ, ಭಾರತದ ಆಧುನಿಕ ಭಾಷೆಯನ್ನು, ಹಿಂದಿಯನ್ನು ಒಂದು ಭಾಷೆಯಾಗಿ ಕಲಿಯುವ ಹಾಗಾಯಿತು. ಆಮೇಲೆ ಸಾಮಾಜಿಕ ಸಂಗತಿಗಳು, ಅಂದರೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಮತ್ತು ಭಾರತದ ಚಿಂತಕರದ್ದು, ಗಾಂಧೀಜಿ ಹಾಗೇನೆ ಅಂಬೇಡ್ಕರನ್ನು ಓದ್ತಾರೆ ಅಲ್ಲಿ ಈಗ ಇಂಡಾಲಜಿಯಲ್ಲಿ ಓದ್ತಾರೆ. ಮತ್ತು ಅಂತರ್ ಸಾಂಸ್ಕೃತಿಕ ಸಂವಹನ ಅಂತ, ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅನ್ನೋ ವಿಷಯ ಓದ್ತಾರೆ. ಅಂದರೆ ಭಿನ್ನ ಭಿನ್ನ ಸಂಸ್ಕೃತಿಗಳು ಹೇಗೆ ಪರಸ್ಪರ ಸಂವಹನ ಮಾಡ್ತವೆ ಅನ್ನೋದು ಕಲ್ಚರಲ್ ಕಮ್ಯುನಿಕೇಷನ್ ಅಂತ. ಹಾಗಾಗಿ ಈ ಇಂಡಾಲಜಿ ಅನ್ನುವುದು ಒಂದು 50 ವರ್ಷದ ಹಿಂದೆ ಇದ್ದ ಹಾಗೆ ಇವತ್ತು ಇಲ್ಲ ಅಲ್ಲಿ. ಮತ್ತು ಅಲ್ಲಿಯ ಒಂದು ವ್ಯವಸ್ಥೆ ಏನಂದರೆ, ನಾನು ಜರ್ಮನಿಯನ್ನು ಮಾತ್ರ ಹೇಳ್ತಾ ಇದ್ದೇನೆ, ಅಲ್ಲಿ ಪ್ರತಿ ವಿಭಾಗಕ್ಕೂ ತನ್ನದೇ ಆದಂಥ ಸಿಲೆಬಸ್ ಮಾಡಿಕೊಳ್ಬೋದು. ಅದಕ್ಕೆ ವಿಶ್ವವಿದ್ಯಾಲಯದ ಅನುಮೋದನೆ ಬೇಕಾಗಿಲ್ಲ. ಮತ್ತು ಅವರು ಒಬ್ಬ ಪ್ರೊಫೆಸರ್ ಅಲ್ಲಿ ಬಂದವರು ಅವರ ಆಸಕ್ತಿಯ ವಿಷಯವನ್ನು ಕಲಿಸ್ಬೋದು. ಅವರಿಗೆ ಅಂದರೆ ಈಗ ಯಾರೊಬ್ಬ ಪ್ರೊಫೆಸರ್ ಇದ್ದಾರೆ, ಅವನಿಗೆ ಬುದ್ಧಿಸಮ್ ಮೇಲೆ ಆಸಕ್ತಿ ಇದೆ ಅಂತ, ಒಬ್ಬರಿಗೆ ಟಿಬೇಟಿಯನಿಸಮ್ನ ಬಗ್ಗೆ ಆಸಕ್ತಿ ಇದೆ, ಚೈನೀಸ್ ವಿಷಯದ ಬಗ್ಗೆ ಆಸಕ್ತಿ ಇದೆ, ಅದನ್ನು ಅವರು ಕ್ಲಾಸ್ ಮಾಡ್ಬೋದು. ಐ ವಾಂಟ್ ಟು ಹ್ಯಾವ್ ದಿಸ್ ಕೋರ್ಸ್ ಇನ್ ದಿಸ್ ಸೆಮೆಸ್ಟರ್ ಅಂದರೆ ಅಲ್ಲಿಗೆ ಮುಗೀತು. ಮತ್ತೆ ಅದಕ್ಕೆ ಯೂನಿವರ್ಸಿಟಿ ಪರ್ಮಿಷನ್ ಏನು ಅಗತ್ಯ ಇಲ್ಲ. ಹಾಗಾಗಿ ಈ ಥರದ ಒಂದು ನಮ್ಯತೆ ಅಥವಾ ಫ್ಲೆಕ್ಸಿಬಿಲಿಟಿ ಅಲ್ಲಿದೆ. ಹಾಗಾಗಿ ಏನಾಗಿದೆ ಅಂದರೆ, ಪ್ರೊಫೆಸರ್ ಹೈಡ್ರೂನ್ ಬ್ರೂಕ್ನರ್ ಅನ್ನೋರು ಅವರು ಸುಮಾರು 1980ರ ಕಾಲಕ್ಕೆ ತುಳುನಾಡಿಗೆ ಬಂದರು ಆಶ್ಚರ್ಯಕರವಾಗಿ. ಅವರ ಪ್ರೊಫೆಸರು, ಅವರು ಹೈಡೆಲ್ಬರ್ಗಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಝಂಟೆಮಾರ ಅಂತ, ಅವರು ಪೂನಾದಲ್ಲಿ ಬಂದು ಮರಾಠಿ ಭಾಷೆ ಕಲಿತು ಮರಾಠಿಯ ಜಾನಪದದಲ್ಲಿ ಧಾರ್ಮಿಕ ವಿಷಯದಲ್ಲಿ ಅವರು ಅಧ್ಯಯನ ಮಾಡಿ ಅವರು ನಮ್ಮ ಪ್ರೊಫೆಸರ್ ಬ್ರೂಕ್ನರ್ ಅವರ PhD ಗೈಡ್. ಅವರು ಹೇಳಿದ್ರಂತೆ, ಇವರು ನಮ್ಮ ಪ್ರೊಫೆಸರ್ ಹೈಡ್ರೂನ್ ಬ್ರೂಕ್ನರ್ ಬನಾರಸ್ಸಿನಲ್ಲಿ ಅವರು ಸಂಸ್ಕೃತ ME ಆಮೇಲೆ ಡಾಕ್ಟರೇಟ್ ಎಲ್ಲ ಮಾಡಿದವರು ಶಂಕರಾಚಾರ್ಯರ ಬಗ್ಗೆ. ಆದರೆ ಅವ್ರು ಹೇಳಿದ್ರಂತೆ, ನೀವು ದಕ್ಷಿಣ ಭಾರತಕ್ಕೆ ಹೋಗು, ಕರ್ನಾಟಕಕ್ಕೆ ಹೋಗು, ಅಲ್ಲಿ ಒಳ್ಳೆಯ ಭಾಷೆ ಇದೆ ಮತ್ತು ಒಳ್ಳೆಯ ಸಾಹಿತ್ಯ ಇದೆ ಅಂತ. ಹಾಗೆ ಅವರು ಮೈಸೂರಿನಲ್ಲಿ 1980ರಲ್ಲಿ ಒಂದು ಜಾನಪದ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಅವರು ಬಂದಿದ್ದರು 1980ರಲ್ಲಿ. ಮೊದಲು ನಾನು
ತುಳು ಜಾನಪದದ ಬಗ್ಗೆ ಇಂಗ್ಲೀಷಿನಲ್ಲಿ ಒಂದು ಓದಿದ ಪ್ರಬಂಧ ಪಂಜುರ್ಲಿ, ದಿ ಕಾನ್ಸೆಪ್ಟ್ ಆಫ್ ಪಂಜುರ್ಲಿ ಭೂತ ಆ್ಯಂಡ್ ಇಸ್ ಡಿಸೆಮಿನೇಷನ್ ಅಂತ ನನ್ನ ಮೊದಲನೆಯ ಇಂಗ್ಲೀಷ್ ಲೇಖನ ಮತ್ತು ಮೊದಲನೆಯ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮೈಸೂರು 1980. ಅಲ್ಲಿ ಅವರು ನನ್ನ ಪರಿಚಯ ಮಾಡಿಕೊಂಡು ನಾನು ತುಳುನಾಡಿಗೆ ಬರ್ತೇನೆ, ನನಗೆ ಭೂತಗಳ ಇದೆಲ್ಲ ನೋಡಬೇಕು ಅಂತೇಳಿ ಆಮೇಲೆ ಅವರು ಬಂದರು. ಆಗ ಅವರು ಒಂಥರ ರಿಸರ್ಚ್ ಸ್ಕಾಲರ್ ಥರ ಇದ್ದರು, ಅವರು ಲೆಕ್ಚರ್ ಆಗಿರಲಿಲ್ಲ. ಬಂದು ಅವರು ಈ ದೈವಗಳು ಭೂತಗಳ ಬಗ್ಗೆ ಅವರು ಸಂಗ್ರಹ ಮಾಡಿದರು. ಐತಪ್ಪ ಪಂಬದ ಅಂತ ಅವರಿಂದ ಜುಮಾದಿಯ ಪಾಡ್ದನ ಸಂಗ್ರಹ ಮಾಡಿ ಆಮೇಲೆ ಅವರ ಇದಕ್ಕೆ ಸಂಶೋಧನೆಗೆ ಅದನ್ನು 2ನೇ PhD ಅಂತ ಹೇಳ್ತಾರೆ ಜರ್ಮನಿಯಲ್ಲಿ. ಸುಮಾರು 25 ತುಳು ಪಾಡ್ದನಗಳನ್ನು ಅವರು ಜರ್ಮನ್ ಭಾಷೆಗೆ ಅನುವಾದ ಮಾಡಿ ಜರ್ಮನ್ ಭಾಷೆಯಲ್ಲಿಯೇ ಭೂತಾರಾಧನೆ ಬಗ್ಗೆ ಒಂದು ಥೀಸಿಸ್ ಬರೆದರು. ಅದಕ್ಕೆ 2ನೇ PhD ಸಿಕ್ತವರಿಗೆ. ಹಾಗೆ ಬಂದವರಿಗೆ ತುಳುವಿನ ಜೊತೆಗೆ ಕನ್ನಡದಲ್ಲಿ ಅವರು ಕನ್ನಡವನ್ನು ಬೆಂಗಳೂರಲ್ಲಿದ್ದು ಕನ್ನಡವನ್ನು ಕಲಿತರಲ್ಲಿ. ಆಮೇಲೆ ಅವರು ಟ್ಯೂಬಿಂಗನ್ ಎನ್ನುವ ಯೂನಿವರ್ಸಿಟಿಯಲ್ಲಿ ಅವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದರು. ಆಗ ಒಂದು ಫೆಲೋಶಿಪ್ಪಿನಲ್ಲಿ ನಾನು ಅಲ್ಲಿಗೆ 93ರಲ್ಲಿ ಹೋದೆ. ಅಲ್ಲಿ ಟ್ಯೂಬಿಂಗನ್ ಎನ್ನುವ ಯೂನಿವರ್ಸಿಟಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯ ಯೂನಿವರ್ಸಿಟಿ. ಯಾಕೆ ಅಂದರೆ ಕನ್ನಡದಲ್ಲಿ ಕೆಲಸ ಮಾಡಿದ ಜರ್ಮನ್ ಮಿಷನರಿಗಳು ಒಬ್ಬರು ಹರ್ಮನ್ ಮೋಗ್ಲಿಂಗ್, ಇನ್ನೊಬ್ಬರು ಫೆರ್ಡಿನಾಂಡ್ ಕಿಟೆಲ್, ಇಬ್ಬರು ಕೂಡ ಆ ಪರಿಸರದವರು. ಮತ್ತು ಅವರಿಬ್ಬರಿಗೆ ಕೂಡ ಟ್ಯೂಬಿಂಗನ್ ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಟ್ಟಿದೆ. ಕನ್ನಡದ ಮೊದಲ ಡಾಕ್ಟ್ರೇಟ್ ಯಾರೋ ಅಂತ ಹೇಳಿದರೆ ಭಾರತದಲ್ಲಿ ಅಲ್ಲ, ಕರ್ನಾಟಕ ಅಲ್ಲ, ಅದು ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ ಮೋಗ್ಲಿಂಗೇ ಕೊಟ್ಟದ್ದು ಮೊದಲನೇ ಡಾಕ್ಟ್ರೇಟ್. 2ನೇ ಡಾಕ್ಟ್ರೇಟ್ ಫೆರ್ಡಿನಾಂಡ್ ಕಿಟೆಲಿಗೆ ಅವರ ಡಿಕ್ಷನರಿ ಮಾಡಿದ್ದಕ್ಕೆ ಕೊಟ್ಟದ್ದು, ಕನ್ನಡ ಡಿಕ್ಷನರಿಗೆ. ಅಲ್ಲಿ ಲೈಬ್ರರಿಯಲ್ಲಿ ನಾನು 3 ತಿಂಗಳಿದ್ದದ್ದು 93ರಲ್ಲಿ. ಅಲ್ಲಿ ನೋಡಿದರೆ ಅನೇಕ ಕನ್ನಡ ಹಸ್ತಪ್ರತಿಗಳು ನನಗೆ ಕಾಣಿಸಿದವು. ಅದು ಯಾರ್ದು ಅಂತ ಒಂದು ಏನಾಯಿತು ಅಂದರೆ ಅದು ಮೋಗ್ಲಿಂಗ್ ಅವರು ಕನ್ನಡ ಕಲಿತದ್ದು. ಆಮೇಲೆ ಅವರು ಆ ಬಳಿಕ ಕನ್ನಡ ಪ್ರಾಚೀನ ಕಾವ್ಯಗಳನ್ನು ಎಡಿಟ್ ಮಾಡಿದ್ದಾರೆ, ಕುಮಾರವ್ಯಾಸ ಭಾರತ ಮುಂತಾದವುಗಳನ್ನು. ಅವುಗಳೆಲ್ಲವುಗಳು ಅಲ್ಲಿ ಸಿಕ್ಕಿತು, ವಚನಗಳು ಸಿಕ್ಕಿತು, ಕೈ ಬರಹದ್ದು. ಆಮೇಲೆ ಇಲ್ಲಿ ಮಲಯಾಳಂ ಮ್ಯಾನುಸ್ಕ್ರಿಪ್ಟಿನಲ್ಲಿ ಒಂದು ರಾಶಿಯಲ್ಲಿ ನಾನು ಹುಡುಕುವ ಕನ್ನಡ ಲಿಪಿ ಇತ್ತು. ನಾನು ಅವರಿಗೆ ಯಾರಿಗೂ ಓದಲಿಕ್ಕೆ ಬರೋಲ್ಲಲ್ಲ, ನಾನು ಹುಡುಕಿ ನೋಡಿದರೆ ಅದು ತುಳುವಿನ ಒಂದು ಪಾಡ್ದನ, ಕಾಂತೇರಿ ಜುಮ್ಮಾದಿ ಮತ್ತು ಮಲ್ರಾಯ ಪಾಡ್ದನ. ನನಗೆ ಆಶ್ಚರ್ಯ ಆಯಿತು. ನನಗೆ ಎಲ್ಲಿ ಜರ್ಮನಿಯಲ್ಲಿ ಜುಮ್ಮಾದಿ ಕಾಣಿಸುವುದು ಅಂತ ಹೇಳಿದರೆ ಹೇಗೆ ಅದರದ್ದು? ಸೊ ಅವರಿಗೆ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ನಾನು ಪ್ರೊಫೆಸರ್ ಹೇಳಿದೆ, ಅದು ಮಲಯಾಳಂ ಅಲ್ಲ, ಅದು ತುಳು ಅಕ್ಷರ ಕನ್ನಡದ್ದು ಅಂತ. ಮತ್ತೆ ಅದನ್ನು ನಾನು ಓದಿ ಕನ್ನಡದ ಈಗಿನ ಲಿಪಿಯಲ್ಲಿ ಬರೆದು ಮತ್ತು ರೋಮನ್ ಲಿಪಿಯಲ್ಲಿ ಬರೆದು ಮತ್ತು ಭಾಳ ವರ್ಷ ನಂತರ ನಾವು ಅನುವಾದ ಮಾಡಿ ಅದು ಆಮೇಲೆ ಹೇಳ್ತಾರೆ. ಈ ಪ್ರೊಫೆಸರ್ ಬುಕ್ನರ್ ಆಮೇಲೆ ಅವರು ಪ್ರೊಫೆಸರಾಗಿ ಜರ್ಮನಿಯ ವ್ಯೂಸ್ಬುರ್ಗ್ ಅನ್ನುವ ವಿಶ್ವವಿದ್ಯಾನಿಲಯಕ್ಕೆ 2001ಕ್ಕೆ ಹೋದರು. ಅಲ್ಲಿ ಹೇಗೆ ಅಂದರೆ ಅದೊಂದು ಚೇರ್ ಆಫ್ ಇಂಡಾಲಜಿ ಅಂತ, ಅಲ್ಲಿ ಒಬ್ಬರೇ ಪ್ರೊಫೆಸರ್ ಇರುವಂಥದ್ದು, ಮತ್ತೆಲ್ಲ ಉಳಿದ ಸ್ಟಾಫ್ ಇರೋದು. ಅಲ್ಲಿ ಆ ಚೇರ್ ಪ್ರೊಫೆಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಏನು ವಿಷಯ ಆಯ್ಕೆ ಮಾಡ್ಬೋದು. ಅವರೇನು ಮಾಡಿದರು ಅಂದರೆ ಅಲ್ಲಿ ಯೂನಿವರ್ಸಿಟಿ ಅಂತ ಹೇಳಿದರೆ ನಮ್ಮ ಹಾಗೆ ಕಾಲೇಜ್ ಯೂನಿವರ್ಸಿಟಿ ಇಲ್ಲ. ಅಲ್ಲಿ ಯೂನಿವರ್ಸಿಟಿಯಲ್ಲಿ BA ಮತ್ತು MA 2 ಯೂನಿವರ್ಸಿಟಿ ಒಳಗೆ ಇರುವುದು. ಪ್ರತ್ಯೇಕ ನಮ್ಮಲ್ಲಿಗೆ ಕಾಲೇಜ್ ಮಾಡಿ ಯೂನಿವರ್ಸಿಟಿ ಬರುವ ಕ್ರಮ ಇಲ್ಲ. ಹಾಗಾಗಿ ಇಂಡಾಲಜಿ ಅಂತ ಹೇಳಿದಾಗ ಅಲ್ಲಿ BA ಸ್ಟೂಡೆಂಟ್ಸ್ ಇರ್ತಾರೆ, ನಂತರ MA ಸ್ಟೂಡೆಂಟ್ಸ್ ಇರ್ತಾರೆ. ಅಲ್ಲಿ ಅವರು ಕನ್ನಡವನ್ನು 2001ಕ್ಕೆ ಹೋದಾಗ ಅವರ ಸ್ವಯಂ ಆಸಕ್ತಿಯಿಂದ ಆರಂಭ ಮಾಡಿದರು. ಅವರಿಗೆ ಸ್ವಲ್ಪ ಇತ್ತು. ಮತ್ತೇನಾಗಿದೆ ಅಂದರೆ ಈಗ ಕನ್ನಡ ಕಲಿಸುವ ಪುಸ್ತಕ ಕಡಿಮೆ. ಉದಾಹರಣೆಗೆ ಮೈಸೂರಿನ ಭಾಷಾ ಸಂಸ್ಥಾನ CELನವರದು ಒಂದು ಪುಸ್ತಕ ಜನಪ್ರಿಯ ಇತ್ತು, ಅವರು ಲಿಂಗದೇವರ ಹಳೆಮನೆ ಮಾಡಿದ್ದು, ಇಂಟೆನ್ಸಿವ್ ಕೋರ್ಸ್ ಇನ್ ಕನ್ನಡ ಅಂತ. ಅದು ಇಟ್ಟುಕೊಂಡು ಅವರು ಸ್ವಲ್ಪ ಮಾಡ್ತಾಯಿದ್ದರು, ಅದನ್ನು ಪಾಠ ಮಾಡ್ತಾಯಿದ್ದರು. ನಾನು ಮಧ್ಯೆ ಒಂದು 2 ಬಾರಿ 2003ರಲ್ಲಿ ಒಂದು ಬಾರಿ ನಾನು ಜರ್ಮನಿಗೆ ಕಿಟೆಲ್ ಕಾನ್ಫರೆನ್ಸಿಗೆ ಹೋಗಿದ್ದೆ. ಕಿಟೆಲ್ ಡಿಕ್ಷನರಿ ಮೇಲೆ ನಾನು ಅಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಪ್ರಬಂಧ ಮಂಡಿಸಿದೆ. ಆಗ ಅವರ ಯೂನಿವರ್ಸಿಟಿಗೆ ಹೋದೆ.
ಆಗ ನಾನು ಅಲ್ಲಿ ಒಂದು ವಾರ ಇದ್ದೆ. ಆಗ ಹೇಳಿದರು ನಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಕನ್ನಡ. ಆಗ ನಾನೇನು ಮಾಡಿದ್ದೆ ಅಂದರೆ ಸ್ವಲ್ಪ ಕನ್ನಡ ಕಲಿಯೋದು, ಒಂದು 8-10 ದಿನ ಇದ್ದಷ್ಟೇ ಆ ಕಾಲಕ್ಕೆ. ಆಗ ಮಾಸ್ತಿಯವರ ಮೊಸರಿನ ಮಂಗಮ್ಮ ಕಥೆಯನ್ನು ಓದಿಸಿದೆ ನಾನು. ಆಗ ಓದಿಸಿ ಸ್ವಲ್ಪ ಅವರಿಗೆ ಕನ್ನಡ ಇವರು ಕಲಿಸ್ತಾ ಇದ್ದರು, ನಾನು ಸ್ವಲ್ಪ ಕಲಿಸಿದ್ದೆ. ಇದು ಒಂದು 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 ಸಣ್ಣ ಪ್ರಯತ್ನ ಆಯಿತು. ಆಮೇಲೆ 2006ರಲ್ಲಿ ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕುಲಪತಿಯಾಗಿದ್ದಾಗ ಅವರು ನಮ್ಮ ಹಂಪಿಗೆ ಬಂದರು, ಪ್ರೊಫೆಸರ್ ಬುಕ್ನರ್. ಅವರು ಹೇಳಿದರು, ಯಾಕೆ ನಾವು ನಮ್ಮ ವ್ಯೂಸ್ಬರ್ಗ್ ಯೂನಿವರ್ಸಿಟಿ ಮತ್ತು ನಿಮ್ಮ ಕನ್ನಡ ಯೂನಿವರ್ಸಿಟಿ ಒಂದು ಶೈಕ್ಷಣಿಕ ಒಪ್ಪಂದ ಮಾಡಿಕೊಳ್ಬೋದು, ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ನಾವು ವಿನಿಮಯ ಮಾಡಿಕೊಳ್ಬೋದು ಮತ್ತು ಕನ್ನಡದ ಕೆಲಸ ಮಾಡ್ಬೋದು. ನಾನು ಆಯಿತು ಅಂತ ಹೇಳಿ ನಾನು ಜರ್ಮನಿಗೆ ಹೋದೆ. ಅಲ್ಲಿ ವೈಸ್-ಚಾನ್ಸಲರ್ಗೆ ಪ್ರೆಸಿಡೆಂಟ್ ಅಂತ ಕರೀತಾರೆ, ಅವರು ವಿಜ್ಞಾನದ ಒಬ್ಬ ಪ್ರೊಫೆಸರ್ ಆಗಿದ್ದರು. ನಾವು ಅಲ್ಲಿ ಸಹಿ ಹಾಕಿದೆವು. ಈಗಲೂ ಅದು ಇದೆ, ಯಾವುದು MOU ಬಿಟ್ವೀನ್ ಯೂನಿವರ್ಸಿಟಿ ಆಫ್ ವ್ಯೂಸ್ಬರ್ಗ್ ಜರ್ಮನಿ ಆ್ಯಂಡ್ ಕನ್ನಡ ಯೂನಿವರ್ಸಿಟಿ ಹಂಪಿ ಇದೆ. ಆಮೇಲೆ ಅವರು ನನಗೆ ಹೇಳಿದರು, ಒಂದು 2 ಅಥವಾ 3 ವರ್ಷಕ್ಕೆ ಗೆಸ್ಟ್ ಪ್ರೊಫೆಸರ್ ಆಗಿ, ಅಲ್ಲಿ ಗೆಸ್ಟ್ ಪ್ರೊಫೆಸರ್ ಅಂತ ಕರೆಯೋ ಒಂದು ಕ್ರಮ ಇದೆ, ಬನ್ನಿ ಅಂತ. ನಾನು ಬರ್ತೇನೆ ಅಂತ ಒಪ್ಕೊಂಡೆ. ನಾನು 2004ಕ್ಕೆ ಮಂಗಳೂರು ವಿಶ್ವವಿದ್ಯಾಲಯ ಬಿಟ್ಟು ಹಂಪಿಗೆ ಹೋದೆ. ನನ್ನ ಅವಧಿ 2007ಕ್ಕೆ ಮುಗೀತಾ ಇತ್ತು. ಸೊ 7ಕ್ಕೆ ಬರ್ತೇನೆ ಅಂತ ಹೇಳಿದೆ. ಮಧ್ಯೆ ಆಕಸ್ಮಿಕವಾಗಿ ಆಗಿನ ಗವರ್ನರ್, ರಾಜ್ಯಪಾಲರು TN ಚತುರ್ವೇದಿಯವರು ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಸಮಸ್ಯೆ ಇದೆ, ನೀನು ಹೋಗಲೇಬೇಕು ಅಂತ ನನಗೆ ಭಾಳ ಒಂದು ಪ್ರೇರಣೆ ಮತ್ತು ಒತ್ತಡ ಹೇಳಿದರು. ಹಾಗೆ ನಾನು ಓಪನ್ ಯೂನಿವರ್ಸಿಟಿಗೆ ಆಕಸ್ಮಿಕ ಹೋದ್ದು. ನಾನು ಅರ್ಜಿ ಕೂಡ ಹಾಕಿರಲಿಲ್ಲ, ಅದನ್ನು ಅನೇಕರಿಗೆ ಗೊತ್ತಿಲ್ಲ ಅದು. ಆದರೆ ಮಧ್ಯೆ ಇವರಿಗೆ ಭಾಳ ಬೇಸರ ಆಯಿತು. ನಾನು ಒಪ್ಕೊಂಡಿದ್ದಲ್ಲಿ ನನ್ನ ಹೆಸರು ಕೂಡ ಇತ್ತು, ಪ್ರೊಫೆಸರ್ ರೈ ವಿಲ್ ಬಿ ಟೀಚಿಂಗ್ ಫ್ರಮ್ ದಿಸ್. ಅಲ್ಲಿ 2 ಸೆಮಿಸ್ಟರ್ ಇದೆ, ಒಂದು ಅಕ್ಟೋಬರ್ನಿಂದ ಫೆಬ್ರವರಿ ಕೊನೆಗೆ, ಇನ್ನೊಂದು ಏಪ್ರಿಲ್ ಮಧ್ಯಭಾಗದಿಂದ ಜುಲೈ ಕೊನೆಗೆ. ಅದಕ್ಕೆ 2 ಸೆಮಿಸ್ಟರ್. ಒಂದು ಚಳಿಗಾಲದ ಸೆಮಿಸ್ಟರ್, ವಿಂಟರ್ ಸೆಮಿಸ್ಟರ್ ಅಂತ, ಅಕ್ಟೋಬರ್ ಮಿಡ್ ಟು ಫೆಬ್ರವರಿ ಎಂಡ್. ಇನ್ನೊಂದು ಏಪ್ರಿಲ್ ಮಧ್ಯಭಾಗದಿಂದ ಜುಲೈ ಎಂಡ್ ಸಮ್ಮರ್ ಸೆಮಿಸ್ಟರ್, 2 ಅಲ್ಲಿ ಯೂನಿವರ್ಸಿಟಿಯಲ್ಲಿ. ಕೊನೆಗೇನಾಯಿತು, ನಾನು ಬರಲಿಕ್ಕಾಗಿಲ್ಲ. ಕಡೆಗೆ 1 ವರ್ಷ ಚಿನ್ನಪ್ಪಗೌಡರನ್ನ ಕರೆಸಿದರು. ಚಿನ್ನಪ್ಪಗೌಡರು 1 ವರ್ಷ ಹೋದರು. ಆಮೇಲೆ ಕೂಡ ಹೇಳಿದರು, ಇಲ್ಲ, ಜರ್ಮನ್ ಫೌಂಡೇಶನ್ ನಿಮಗೆ ಫೆಲೋಶಿಪ್ ಕೊಡ್ತದೆ, ನೀವು ಬರ್ಬೋದು. ಕೊನೆಗೆ ನಾನು ಅಲ್ಲಿ ಅಕ್ಟೋಬರಿಗೆ ಸೇರಬೇಕಾದ್ರೆ ಸೆಪ್ಟೆಂಬರ್. ಹಾಗಾಗಿ ನಾನೊಂದು 2 ವರ್ಷ ಆಗಿತ್ತಷ್ಟೇ ಓಪನ್ ಯೂನಿವರ್ಸಿಟಿಗೆ ರಾಜೀನಾಮೆ ಕೊಟ್ಟು ನಾನು 2009 ಅಕ್ಟೋಬರಿಗೆ ನಾನು ಜರ್ಮನಿಗೆ ಹೋದೆ. ಅಲ್ಲಿ 3 ವರ್ಷ ನಾನು ಟೀಚ್ ಮಾಡಿದೆ. ನನಗದು ಮೊದಲನೇ ಅನುಭವ. ಯಾಕಂದರೆ ಫುಲ್ ಟೈಮ್ ಜರ್ಮನ್ ಟೀಚ್ ಮಾಡೋದು, ಒಂದು ಕನ್ನಡವನ್ನು ಇಂಗ್ಲೀಷಲ್ಲಿ ಪಾಠ ಮಾಡಬೇಕು. ನಾನು ನೋಡುವಾಗ ಏನಾಗಿತ್ತು ಅಂದರೆ, ಅಲ್ಲಿ ಕನ್ನಡವನ್ನು ತೆಗೆದುಕೊಳ್ಳುವ ಒಂದು ಸೆಮಿಸ್ಟರ್ನ ಬಿಗಿನರ್ಸ್ ಅಂತ ಹೇಳುವವರಿದ್ದರು. ಈಗಾಗಲೇ ಕನ್ನಡವನ್ನು ಓದಿ 4ನೇ ಸೆಮಿಸ್ಟರಿಗೆ ಬಂದ ಇನ್ನೊಂದು ತಂಡ ಇತ್ತು. ಮತ್ತೊಂದು 4ನೇ ಸೆಮಿಸ್ಟರ್ ಆಗಿ ಸಾಹಿತ್ಯ ಓದಲಿಕ್ಕೆ ಆಸಕ್ತಿ ಉಳ್ಳಂಥ ಒಂದು ತಂಡ ಇತ್ತು. ಅವ್ರ ಬುಕ್ನ ಹೇಳಿದ್ದು, ನೀವು ಈ 2ಕ್ಕೆ ನೀವು ಮಾಡೋದ್ರ ಜೊತೆಗೆ ಸಾಹಿತ್ಯಕ್ಕೂ ನೀವು ಬೇಕಾದ ಟೆಕ್ಸ್ಟ್ ಮಾಡಿ ಆಯ್ಕೆ ಮಾಡಿ ಅಂತ. ನನಗೆ ಇಲ್ಲಿ MAಯಲ್ಲಿ ನಾನು 34 ವರ್ಷ ಪಾಠ ಮಾಡಿರ್ಬೋದು, ಅಲ್ಲಿ ನನಗೆ ಸಮಸ್ಯೆ ಗೊತ್ತಾಯಿತು, ಯಾರು ಸುಲಭ ಅಲ್ಲ ಅಂತ. ಯಾಕೆಂದರೆ ಅವರಿಗೆ ಈ ಹಳೆ ಮನೆಯವರ ಇಂಟೆನ್ಸಿವ್ ಕೋರ್ಸ್ ಆಫ್ ಕನ್ನಡ ಇಟ್ಟಿದ್ರು. ಅದನ್ನು ಫಸ್ಟ್ ಸೆಮಿಸ್ಟರ್, ಆಮೇಲೆ ಈ 4ನೇ ಸೆಮಿಸ್ಟರ್ ಅವರು ಈಗಾಗಲೇ ಒಂದು 3 ಸೆಮಿಸ್ಟರ್ ಅಲ್ಲಿ ಓದಿದವರು. ಅಲ್ಲಿ ಸಮಸ್ಯೆ ಏನಂದರೆ, ನಮಗೆ ಇಲ್ಲಿ MAಗೆ ಪಾಠ ಮಾಡುವಾಗ ನಮಗೆ ವ್ಯಾಕರಣ ಹೆಚ್ಚು ಗೊತ್ತಿರಬೇಕಾಗಿಲ್ಲ, ನೀವು ವಿಮರ್ಶೆ ಮಾಡ್ತಾ ಹೋದ್ರಾಯ್ತು. ಅಲ್ಲಿ ನಿಮಗೆ ಭಾಷೆಯ ಬಗ್ಗೆ 100ಕ್ಕೆ 100 ಪಾಲು ಗೊತ್ತಿರಬೇಕು. ಹೆಚ್ಚಿನ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೆಣ್ಣುಮಕ್ಕಳು, ಮತ್ತು ಅವರಿಗೆ ಕಡಿಮೆ ಪಕ್ಷ 8ರಿಂದ 9 ಭಾಷೆ ಬರ್ತಾ ಇರ್ತದೆ. ನಮ್ಮ ಥರ ಒಂದಲ್ಲ. ಯಾವುದೋ ಜರ್ಮನ್ ಮಾತೃಭಾಷೆಯವರಿಗೆ ಫ್ರೆಂಚ್ ಗೊತ್ತಿದೆ, ಲ್ಯಾಟಿನ್ ಗೊತ್ತಿದೆ, ಆಮೇಲೆ
ಯಾವುದು ಇಟಾಲಿಯನ್ ಗೊತ್ತಿದೆ, ರಷ್ಯನ್ ಗೊತ್ತಿದೆ, ಕೆಲ ಮಂದಿಗೆ ಚೈನೀಸ್ ಗೊತ್ತಿದೆ, ಸಂಸ್ಕೃತ ಗೊತ್ತಿದೆ, ಬುದ್ಧಿಸಮ್ ಗೊತ್ತಿದೆ. ಸೊ ಆದ್ದರಿಂದ ನೀವು ಏನಾಗಿದೆ, ಏನಾದರೂ ಹೇಳಿ ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಮ್ಮಲ್ಲಿ ಹೇಳಿದಾಗ ಆಗೋದಿಲ್ಲ. ಅಲ್ಲಿ ಕನ್ನಡ ನನಗೆ ಗೊತ್ತಾಯ್ತು, ಕನ್ನಡ ಎಷ್ಟು ಕಷ್ಟ ಅಂತ ಗೊತ್ತಾದ ನನಗೆ ಅಲ್ಲಿ ಹೋದ ಮೇಲೆ. ಅವ್ರ ವ್ಯಾಕರಣದಲ್ಲಿ ಅಲ್ಲಿ ಇಬ್ಬರು ಹುಡುಗರು ಈಗೂ ನೆನಪಿದೆ ನನಗೆ. ಒಬ್ಬಳು ಮರ್ತೀನಾ ಮತ್ತೊಬ್ಬಳು ಫ್ರಾನ್ಸಿಸ್ಕಾ ಅಂತ. ಫ್ರಾನ್ಸಿಸ್ಕಾ ಒಂದು ಸೆಮೆಸ್ಟರ್ ಚೈನಾಕ್ಕೆ ಹೋಗಿ ಚೈನೀಸ್ ಕಲಿತುಕೊಂಡು ಬಂದಿದ್ಲು. ಮತ್ತು ಅವರಿಬ್ಬರು ವ್ಯಾಕರಣದಲ್ಲಿ ನಾನು ಯಾವುದೇ ಒಂದು ವಿಷಯದ ಬಗ್ಗೆ ಮಧ್ಯದ ಕೂಡಲೇ ಕೈ ಹೀಗೆ ಎತ್ತಾರೆ ಅಂದರೆ ನಾನು ನಿಲ್ಲಿಸಬೇಕು. ಆಮೇಲೆ ಐ ಹ್ಯಾವ್ ಎ ಕ್ವಶನ್. ಎಸ್, ನಾನು ಊಟ ಮಾಡುತ್ತೇನೆ, ವೆದರ್ ಇಟ್ ಈಸ್ ಫ್ಯೂಚರ್ ಟೆನ್ಸ್ ಆರ್ ಪ್ರೆಸೆಂಟ್ ಟೆನ್ಸ್ ಅಂತ. ಈಗ ಏನಾಗ್ತದೆ ಅಂದರೆ ನಮಗೆ ಇದು ಏನಾಗಿದೆ, ಈಗ ನಾನು ಊಟ ಮಾಡುತ್ತೇನೆ ಅಂದರೆ ನಾನು ಊಟ ಮಾಡುವಾಗಲೂ ಈಗ ಯಾರು ಬನ್ನಿ ಏನು ಮಾಡ್ತೀರಿ ಸರ್, ನಾನು ಊಟ ಮಾಡ್ತೇನೆ. ಸರ್ ನಾನು ನಾಳೆ ಊಟ ಮಾಡುತ್ತೇನೆ, ನಾಡ್ದು ಊಟ ಮಾಡುತ್ತೇನೆ, ಅದು ಭವಿಷ್ಯತ್ ಕಾಲ. ಅವ್ರು ಹೇಳ್ತಾ ಇರೋದು ಅದು ನಮಗೆ ಬೇಡ, ನಾನು ಊಟ ಮಾಡುತ್ತೇನೆ, ದಟ್ ಇಸ್ ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್. ಈ ಪ್ರಶ್ನೆ ಅದು ಏನಾಗಿದೆ, ಇದು ಅನೇಕ ಬಾರಿ ಕನ್ನಡದ ವ್ಯಾಕರಣದ ಅನೇಕ ಸಮಸ್ಯೆಗಳನ್ನು ನಾವು ನಮ್ಮ ಹೈಸ್ಕೂಲು ಅಥವಾ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ. ವಾಸ್ತವಿಕವಾಗಿ ಭಾಷಾ ವಿಜ್ಞಾನದಲ್ಲಿ ಚರ್ಚೆ ಆಗಿದೆ, ಕನ್ನಡದಲ್ಲಿ ವರ್ತಮಾನ ಕಾಲ ಇಲ್ಲ ಅನ್ನೋದು. ಎರಡೇ ಇರುವಂಥದ್ದಲ್ಲಿ, ಯಾವುದು ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಅದಕ್ಕಾಗಿ ಏನಾಗ್ತದೆ ಅಂದರೆ, ಒಂದು ಹೇಳ್ತಾರೆ ಯಾವುದು ಅಂತ ಹೇಳಿದರೆ, ಇಟ್ ಈಸ್ ಯಾವುದು ಒಂದು ಪಾಸ್ಟ್ ಟೆನ್ಸ್, ನಾನ್ ಪಾಸ್ಟ್ ಟೆನ್ಸ್ ಅಂತ ಅದನ್ನು ಇಲ್ಲಿ ಲಿಂಗ್ವಿಸ್ಟ್ಗಳು ಹೇಳ್ತಾರೆ. ಹಾಗಾಗಿ ಈಗ ನಾನು ಮಾಡುತ್ತಾ ಇದ್ದೇನೆ ಅನ್ನೋದು ಭೂತಕಾಲ. ನೀವು ಹೇಳ್ಬೋದು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಎನ್ಬೋದು, ಆದರೆ ಇದ್ದೇ ಅದು ಭೂತಕಾಲ. ನೀವು ಯಾವುದನ್ನೇ ನಾನು ಊಟ ಮಾಡುತ್ತೇನೆ ಅಂತ ಹೇಳಿದಾಗ ಅದು ಭವಿಷ್ಯತ್ ಕಾಲ ಆಗ್ಬೋದು. ಈ ಪ್ರಶ್ನೆ ಮತ್ತು ಇನ್ನೊಂದು ಹೇಗೆ ಅಂದರೆ, ಅವರಿಗೆ ಸಮಾಧಾನ ಆಗುವವರೆಗೆ ಅವರು ನಿಮ್ಮನ್ನು ಬಿಡುವುದಿಲ್ಲ ಟೀಚರ್ಸ್. ನಾವಲ್ಲಿ ಏನಾಗಿದೆ, ನಾನು ಎಷ್ಟೋ ಬಾರಿ ಒಂದು ಅರ್ಧ ಗಂಟೆ ಕಾಲ ಹುಡುಗಿಯರ ಜೊತೆಗೆ ಒದ್ದಾಡಿದ್ದೇನೆ. ನನಗೆ ಆಗೊತ್ತಾಯಿತು ಕನ್ನಡ ಕಲಿಸೋದು ಎಷ್ಟು ಕಷ್ಟ. ಆದರೆ ನನಗೆ ಅದರಿಂದ ಏನಾಯಿತು, ಅನೇಕ ವಿಷಯ ಕಲಿತ್ಕೊಳ್ಳಿಕ್ಕಾಯಿತು. ಜೊತೆಗೆ ಈಗ ಉದಾಹರಣೆಗೆ ಏನಾಗಿದೆ ಅಂದರೆ, ನಮ್ಮಲ್ಲೀಗ ಇಂದ ಅಂತ ಇದೆ. ಮನೆಯಿಂದ ನಾನು ಬರುತ್ತೇನೆ, ಕೈಯಿಂದ ನಾನು ಊಟ ಮಾಡುತ್ತೇನೆ. ಈಗ ನಾವೇನು ಹೇಳ್ತೇವೆ ಅಂದರೆ, ಇದನ್ನು ಅಲ್ಲಿ ಇಂಗ್ಲೀಷ್ನಲ್ಲಿ ಇನ್ಸ್ಟ್ರುಮೆಂಟಲ್ ಕೇಸ್ ಮತ್ತು ಅಬ್ಲೇಟಿವ್ ಕೇಸ್ ಅಂತ ಕರೀತಾರೆ. ನಾವು ಅದನ್ನು ಯಾವುದು ಕರ್ಣ ಅಂತ ಹೇಳ್ತೇವೆ, ಯಾವುದು ತೃತೀಯ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿ. ಕನ್ನಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರು ಹೇಳ್ತದೆ, ವೈ ಫಾರ್ ಬೋತ್ ದಿಸ್ ಇನ್ಸ್ಟ್ರುಮೆಂಟಲ್ ಅಬ್ಲೇಟಿವ್, ದಟ್ ಇಸ್ ವೈ ಓನ್ಲಿ ಇನ್ ದ ವೈ ದರ್ ಇಸ್ ನೋ ಅದರ್ ಸಫಿಕ್ಸ್, ವಿಭಕ್ತಿ ಪ್ರತ್ಯಯ ಕೇಳ್ತಾರೆ. ನಾನು ಏನು ಹೇಳ್ತಾರೆ ಹೇಳಬೇಕು ಅದಕ್ಕೆ, ಯಾಕೆಂದರೆ ವ್ಯಾಕರಣ ಮಾಡಿದ್ದು ನಾನಲ್ಲ. ಯಾವುದು ನಾನು ಕನ್ನಡವನ್ನು ಸೃಷ್ಟಿ ಮಾಡಿದ ನಾನಲ್ಲ, ನಾನೀಗ. ಆದರೆ ನಾನು ಹೇಳಬೇಕು, ಯಾಕಂದರೆ ಏನಾಗಿದೆ ಅಂದರೆ, ಡಿಸ್ಟೆನ್ಸ್ ಬಂದಾಗ, ಈಗ ಪುತ್ತೂರಿನಿಂದ ನಾನು ಬಂದೆ ಮಂಗಳೂರಿಗೆ, ದಟ್ ಈಸ್ ಎ ಡಿಸ್ಟೆನ್ಸ್. ಅಂದರೆ ಆಗ ಇಟ್ ಈಸ್ ಡಿಫರೆನ್ಸ್ ಆಫ್ ದಿ ಪ್ಲೇಸಸ್. ಇನ್ಸ್ಟ್ರುಮೆಂಟಲ್ ಅಂದರೆ, ನಾನು ಕೊಡಲಿಯಿಂದ ಮರವನ್ನು ಕಡಿದೆ, ನಾನು ಚಮಚದಿಂದ ಊಟ ಮಾಡಿದೆ, ಇನ್ಸ್ಟ್ರುಮೆಂಟಲ್. ಸೊ ಈ ವಿವರಗಳನ್ನು ನಾನು ಕೊಡಬೇಕಾಯ್ತು ಅದನ್ನೇ. ಅದು ಏನಾಗ್ತದೆ ಅಂದರೆ ವ್ಯಾಕರಣ. ಹಾಗೆ ಅಲ್ಲಿ ಅಂತ ಇದೆ. ಈಗ ಅಲ್ಲಿ ಅನ್ನುವಂಥದ್ದು ಅದು ಸಪ್ತಮಿ ವಿಭಕ್ತಿ, ಲೊಕೇಟಿವ್ ಕೇಸ್. ಮನೆಯಲ್ಲಿ, ಕೈಯಲ್ಲಿ ಅಂತ, ಮನಸ್ಸಿನಲ್ಲಿ. ಆದರೆ ನಾವೇನಾಗ್ತೇವೆ, ಅಲ್ಲಿ ಅಂದರೆ ದೂರಕ್ಕೂ ಹೇಳ್ತೇವೆ ನಾವು. ಅಲ್ಲಿ ನನ್ನ ಮನೆ ಇದೆ. ಹಾಗಾದರೆ ಅದಕ್ಕೆ ಏನು ವ್ಯತ್ಯಾಸ, ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ, ಈ ಪ್ರಶ್ನೆ ಕೇಳ್ತಾರೆ ಅವರು. ಅದನ್ನು ಯಾಕೆ ಈ ಚರ್ಚೆಯಲ್ಲಿ ಹೇಳಿದೆ ಅಂದರೆ, ಈಗ ನೀವು ಇದನ್ನು ನಮ್ಮ ಕನ್ನಡದವರಿಗೆ ತೋರಿಸ್ತಿರಲ್ಲ, ಕನ್ನಡ ಭಾಷೆಯ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಭಾಳ ಅಗತ್ಯ ಇದೆ. ಇದರಿಂದ ನನಗೇನಾಗಿದೆ ಅಂದರೆ, ನಾನು ಆ ವಿದ್ಯಾರ್ಥಿನಿಯರ ಜೊತೆಗೆ ಈ ಥರ ಅವುಗಳನ್ನು ಚರ್ಚೆ ಮಾಡ್ತಾ ಅನೇಕ ಹೊಸ ವಿಷಯಗಳನ್ನು ನಾನು ಕಲಿತೆ. ಉದಾಹರಣೆ, ಅವರೊಂದು ಕೇಳ್ತಾರೆ, ಈಗ ಹೋಗು ಅನ್ನುವುದು ಒಂದು ಕ್ರಿಯಾರೂಪ. ಅದರ ಭೂತಕಾಲ ಯಾವುದು, ನಾನು ಹೋದೆನು.
ಈಗ ಬಾಗು ಯಾಕೆ ಬಾಧೇನೂ ಆಗುವುದಿಲ್ಲ ಅಂತ ಕೇಳ್ತಾರೆ ಒಂದು ಪ್ರಶ್ನೆ. ನನಗೆ ಏನು ಹೇಳ್ತೀನಿ ಅವ್ರು ಕೇಳಿದ್ದು ನನಗೆ, ವೈ ಸರ್ ಯು ಸೇ ಹೋಗು ಹೋದೇನು, ಸೊ ನಾನು ಬಾಗು ವೈ ಕಾಂಟ್ ಬಿ ಬಾಧೇನು ಪ್ರಶ್ನೆ ಅವ್ರು ಕೇಳ್ತಾರೆ, ನಾವು ಉತ್ತರ ಕೊಡಬೇಕು. ಆಗ ನಾವೇನು ಹೇಳಬೇಕು ಅಂದರೆ ಧಾತುಗಳು ಅನ್ನೋದೊಂದಿರ್ತದೆ, ಕೇಶಿರಾಜನ ಶಬ್ದೋಣ ದರ್ಪಣದಲ್ಲಿದೆ, ಅದರಲ್ಲಿ ಯಾವ್ಯಾವ ರೂಪಗಳು ಹೇಗೆ ಪಾಸ್ಟ್ ಟೆನ್ಸ್ ಆಗ್ತವೆ ಅನ್ನುವ ಒಂದು ಫಾರ್ಮು ಎಲ್ಲ ನಾನು ಮತ್ತೆ ಚಾರ್ಟ್ ಮಾಡಿದ್ದೆ ಅವರಿಗೆ. ಯಾಕಂದರೆ ಕನ್ನಡದ ಧಾತುಗಳು ಉಂಟಲ್ಲ, ವ್ಯಾಕರಣದಲ್ಲಿ ಏಕಾಕ್ಷರಿ ಧಾತುಗಳಿವೆ. ನಾನು ಹೇಳಿದೆ, ಉದಾಹರಣೆಗೆ ನೀವು ನೋಡಿ, ಒಂದು ಶಬ್ದ ಇದೆ, ಯಾವುದು ಪೋ ಹೋ, ಅದು ಆ್ಯಕ್ಚುಲಿ ಹೋಗುವಲ್ಲ, ಪೋ ಅಂದರೆ ಹೋಗುವಂಥ ಅರ್ಥ, ಓ ಅಂದರೆ ಪ್ರೀತಿಸುವ ಅನ್ನುವ ಅರ್ಥ. ಅಂದರೆ ಈ ಥರ ಎರಡು ಅಕ್ಷರ, ಮೂರು ಅಕ್ಷರ, ಹಾಗಾಗಿ 2 ಅಕ್ಷರ 3 ಅಕ್ಷರದ ಧಾತುಗಳು ಭೂತಕಾಲ ಆಗುವಾಗ ಕ್ರಮಗಳು ಬೇರೆ. ಈಗ ತರು ತಂದೆನು, ಬರು ಬಂದೆನು, ಆದರೆ ಹೋಗು ಪೋ ಹೋದೆನು, ತಿಂದೆನು. ಹಾಗೇನಾಗ್ತದೆ ಅಂದರೆ ಈ ರೂಪಗಳು ಬದಲಾಗ್ತಾ ಹೋಗ್ತವೆ. ಓಡು ಓಡಿದೆನು, ಓದು ಓದಿದೆನು. ಹಾಗಾಗಿ ಎಂಡ್ ಆಗುವಂಥದ್ದು ಓಡು ಓದು ಇವೆಲ್ಲವುಗಳು ಕೂಡ ಅಲ್ಲಿ ಇಕಾರಾಗಿ ಏನು ಬರ್ತದೆ, ಇದೊಂದು ಫಾರ್ಮೆಟ್. ಹಾಗಾಗಿ ನಾನೇನು ಮಾಡಿದ್ದೆ ಅಂದರೆ ಈ ಎಲ್ಲ ಕ್ರಿಯಾಪದಗಳೊಂದು ಪಟ್ಟಿ ಮಾಡಿ ಅವುಗಳಲ್ಲಿ ಭೂತಕಾಲ ಆಗುವಂಥ ಬೇರೆ ಬೇರೆ ಮಾದರಿ ವಿನ್ಯಾಸಗಳೊಂದು ಚಾರ್ಟ್ ಮಾಡಿ ಅವರಿಗೆ ಕೊಟ್ಟೆ. ಆಮೇಲೆ ಅವರಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವರಿಗೆ ನಾನು ಹೇಳ್ತಾ ಇರೋದು, ಇಂಥದ್ದು ಅನೇಕ ಸಮಸ್ಯೆಯನ್ನು ನಾನು ಈ ಬಿಗಿನರ್ಸ್ ಕೋರ್ಸ್ ಅಂತ ಕರೀತಾರೆ, ಅಲ್ಲಿ ಬಿಗಿನರ್ಸ್ ಕೋರ್ಸ್. ಸೊ ಇದು ನನಗೆ ನಿಜವಾಗಿಯೂ ನಾನಲ್ಲಿ 3 ವರ್ಷದಲ್ಲಿ ಈ ಬಿಗಿನರ್ಸ್ ಕೋರ್ಸಿನಲ್ಲಿ ಕಲಿತದ್ದು ತುಂಬ ಇದೆ. ಒಂದು, ನಾವು ಯಾವುದನ್ನು ಒಂಥರ ಯಾವುದು ಸಮಸ್ಯೆ ಅಲ್ಲ ಅಂತ ತಿಳ್ಕೊಂಡು ನಾವು ಹೇಳ್ತಾ ಹೋಗ್ತೇವೆಯೋ, ಕನ್ನಡ ಭಾಷೆಯಲ್ಲಿ ಈ ಥರ ಅನೇಕ ಸಂಗತಿಗಳಿವೆ. ಯಾಕೆಂದರೆ ನಾವೀಗ ವಿಭಕ್ತಿ ಪ್ರತ್ಯಯ ಅಂತ ಹೇಳುವಾಗಲೂ ಕೂಡ, ಈಗ ನಾವು ದ್ವಿತೀಯಕ್ಕೆ ಅನ್ನು ಅಂತ ಹೇಳ್ತೇವೆ, ತೃತೀಯಕ್ಕೆ ಇಂದ ಅಂತ ಹೇಳ್ತೇವೆ, ಆಮೇಲೆ ಚತುರ್ಥಿಗೆ ಗೆ ಅಕ್ಕೆ ಅಂತ ಹೇಳ್ತೇವೆ, ಆಮೇಲೆ ಪಂಚಮಿಗೆ ಇಂದ, ಷಷ್ಠಿಗೆ ಆ, ಸಪ್ತಮಿಗೆ ಅಲ್ಲಿ. ಆದರೆ ಅದು ಎಲ್ಲವುಗಳು ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ ಒಂದು ವಿಭಕ್ತಿಯ ಬದಲು ಇನ್ನೊಂದು ವಿಭಕ್ತಿ ಪಲ್ಲಟ ಆಗ್ತದೆ. ಅದು ಯಾಕೆ ಆಗ್ತದೆ ಅನ್ನೋದು ನಾವು ಸಾಮಾನ್ಯ ಗೊತ್ತಿರೋದಿಲ್ಲ, ಅದನ್ನು ನಾವು ವಿವರಿಸಬೇಕು. ಈ ದೃಷ್ಟಿಯಿಂದ ಕನ್ನಡ ವ್ಯಾಕರಣವನ್ನು ಕಲಿಯುವುದಕ್ಕೆ ನನಗೆ ಭಾಳ ದೊಡ್ಡ ಪ್ರಯೋಜನ ಆಗಿರುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಆ ದೃಷ್ಟಿಯಿಂದಲೂ ಅವರು ಭಾಳ ಯಾಕೆ ನನ್ನ ಪಾಠ ಮೆಚ್ಚಿಕೊಳ್ತಾರೆ ಅಂದರೆ, ಒಂದು, ನಾವು ತರಗತಿಯಲ್ಲಿ ತಾಳ್ಮೆ ಕಳಬಾರ್ದು. ನನಗೇನಾಗಿದೆ, ನಾನು ಭಾಳ ಕಲಿತದ್ದೇನೆಂದರೆ, ನಾನು ಪ್ರೊಫೆಸರು 34 ವರ್ಷ ಮಂಗಳೂರಲ್ಲಿ ಸೀನಿಯರ್ ಪ್ರೊಫೆಸರ್, ಇದೆಲ್ಲ ಅಲ್ಲಿ ಅಲ್ಲ. ಯು ಆರ್ ಎ ಟೀಚರ್, ಯು ಹ್ಯಾವ್ ಟು ಆನ್ಸರ್. ಇಲ್ಲದ ಹೋದರೆ ಅವರು ನಾಳೆ ದಿನ ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ, ಈ ಡಸ್ ನಾಟ್ ನೋ ಎನಿಥಿಂಗ್ ಅಬೌಟ್ ಕನ್ನಡ, ನನ್ನ ಗ್ರಾಮರ್ ಅಂತ. ಅವರಿಗೆ ಉತ್ತರ ಕೊಡಲೇ. ಅದಕ್ಕಾಗಿ ನಾನು ಮತ್ತೆ ಮನೆಗೆ ಬಂದು ಬೇರೆ ಬೇರೆ ಗ್ರಾಮರ್ ಪುಸ್ತಕಗಳನ್ನು ಸುಮಾರು ಈ ಇಂಗ್ಲೀಷು ಕನ್ನಡದ ವ್ಯಾಕರಣ ಪುಸ್ತಕಗಳ ನೋಡಿ ಚರ್ಚೆ ಇಟ್ಕೊಂಡು ಉತ್ತರ ಮರುದಿನ ಒಂದು ಬಾರಿ ಅವರಿಗೆ ಸಮಾಧಾನ ಅಂದ ಕೂಡಲೇ ಭಾಳ ಖುಷಿ, ಅವರಿಗೆ ಭಾಳ ಖುಷಿ ಆಗ್ತದೆ. ಸೊ ಆ ರೀತಿಯಲ್ಲಿ ಒಂದು ರೀತಿ ಅಧ್ಯಾಪಕ ಕಲಿಯುವುದು, ಅವರಿಗೆ ಹೇಳಿಕೊಡುವಂಥದ್ದು, ಇದು ಬಿಗಿನಿಂಗ್ ಕೋರ್ಸ್ನಲ್ಲಿ ಆಗಿರುವ ಒಂದು ಭಾಳ ಮುಖ್ಯ ಅಂಶ. ಅವರು ನಮಗೆ ಸಾಹಿತ್ಯದ ಒಂದು ಕೋರ್ಸ್, ಒಂದು ಸೆಮೆಸ್ಟರ್ ಬೇಕು, ಒಂದು ಸೆಮೆಸ್ಟರಿಗೆ ಒಂದು ಕೋರ್ಸ್ ಅಂತ ಹೇಳಿ. ಸೊ ನಾನೇನು ಮಾಡಿದೆ ಅಂದರೆ, ತುಂಬ ದೊಡ್ಡ ಟೆಕ್ಸ್ಟ್ಗಳೆಲ್ಲ ಮಾಡಿದರೆ ಆಗೋದಿಲ್ಲ ಅಂತ ಕವನಗಳನ್ನು ಆಯ್ಕೆ ಮಾಡಿಕೊಂಡೆ. ವಚನಗಳಲ್ಲಿ ಬಸವಣ್ಣನವರ ಒಂದು ವಚನ, ಉಳ್ಳವರು ಶಿವಾಲಯವ ಮಾಡುವರು. ಅಕ್ಕ ಮಹಾದೇವಿ ಒಂದು ವಚನ, ಅಕ್ಕ ನಾನಂದು ಕನಸು ಕಂಡೆ. ಕನಕದಾಸರ ವಚನ, ಅದು ಕೀರ್ತನೆ, ಕನಕದಾಸರ ಕೀರ್ತನೆ, ಕುಲ ಕುಲ ಕುಲವೆನ್ನುತ್ತಿಹರು. ಇದು 3. ಆಧುನಿಕರಲ್ಲಿ ಕುವೆಂಪು ಅವರ ಒಂದು ಕವನ ಅನಿಕೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ. ಬೇಂದ್ರೆಯವರ ಒಂದು ಕವನ ಕುರುಡು ಕಾಂಚಾಣ. ಸಿದ್ದಿಂಗೇನವರ ಒಂದು ಕವನ ಸಾವಿರ ನದಿಗಳು. ಇಷ್ಟು, ಯಾಕಂದರೆ ಅದು ಸಾಕಾಗ್ತದೆ ಒಂದು ಸೆಮೆಸ್ಟರಿಗೆ. ಅಲ್ಲಿ ಕ್ರಮ ಹೇಗೆ ಅಂತ ಹೇಳಿದರೆ, ಮೊದಲು ಕನ್ನಡದ ಅದರ ಪಠ್ಯವನ್ನು ಕೊಡೋದು, ಅವರು ಓದಬೇಕು.
ಅಂದರೆ ಅವರಿಗೆ ಓದಲಿಕ್ಕೆ ಅಷ್ಟೊತ್ತಿಗೆ ಅನುಭವ ಆಗಿರ್ತದೆ, ಓದ್ತಾನೆ. ಆಮೇಲೆ ನಾನು ಪಾಠ ಮಾಡೋದು ಇಂಗ್ಲೀಷ್ನಲ್ಲಿ, ಆದರೆ ಕನ್ನಡದ ಪಾಠ ಇಟ್ಟುಕೊಂಡೇ ನಾನು ಅದನ್ನು ವಿವರಿಸಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೇ ದೇಗುಲ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಇದನ್ನು ಹೇಳುವಾಗ ನಾವೇನು ಮಾಡಬೇಕು, ಅದರ ವ್ಯಾಕರಣ ಹೇಳಬೇಕು. ಉಳ್ಳವರು, ಅಂದರೆ ಇರು, ಟು ಹ್ಯಾವ್. ಉಳ್ಳವರು, ದಿ ಪೀಪಲ್ ವರ್ ಹ್ಯಾವಿಂಗ್, ದಟ್ ಇಸ್ ಎ ರಿಚ್ ಪೀಪಲ್. ಶಿವಾಲಯ, ಶಿವ ಇಸ್ ಈಶ್ವರ, ಗಾಡ್, ಅದು ಗೊತ್ತಿದೆ. ಆಲಯ, ಹೌಸ್, ದಟ್ ಈಸ್ ಟೆಂಪಲ್. ಶಿವಾಲಯ ವಾ, ಆ್ಯಕ್ಚುಲಿ ಇಟ್ ಈಸ್ ಅಕ್ಯುಸೇಟಿವ್, ಎರಡು ದ್ವಿತೀಯ ವಿಭಕ್ತಿ. ಬಟ್ ಅನ್ನು ಈಸ್ ಬಿನ್ ಡ್ರಾಪ್ಡ್ ಇನ್ ಮಿಡಿವಲ್ ಕನ್ನಡ ಆ. ಇಲ್ಲ, ಶಿವಾಲಯವನ್ನು ಮಾಡುವರು, ಶಿವಾಲಯವ ಮಾಡುವರು. ಸೊ ಮಾಡುವರು, ಮಾಡು ಈಸ್ ಟು ಡೂ, ದಟ್ ಈಸ್ ಟು ಕನ್ಸ್ಟ್ರಕ್ಟ್. ಮಾಡುವರು ಈಸ್ ಹ್ಯಾಬಿಚುವಲ್, ಅಂದರೆ ನಾಟ್ ಇನ್ನು ಮುಂದೆ ಮಾಡ್ತಾರೆ ಅಂತಲ್ಲ. ಹ್ಯಾಬಿಚುವಲಿ ದಿ ರಿಚ್ ಪೀಪಲ್ ದೇ ಬಿಲ್ಡ್ ದಿ ಟೆಂಪಲ್. ಅಂದರೆ ಮಾಡುವರು ಅಂದರೆ ಯಾವಾಗಲೂ ಆ ಥರ ಮಾಡ್ತಾರೆ. ನಾನೇನ ಮಾಡುವೆ ಬಡವಯ್ಯ, ನಾನು ಐ, ಏನ ಏನನ್ನು, ಇಟ್ ಈಸ್ ಶಾರ್ಟನ್ಡ್ ಇನ್ ಮಿಡಿವಲ್ ಕನ್ನಡ ಏನ, ಮಾಡುವೆನು, ವಾಟ್ ಐ ಕ್ಯಾನ್ ಡೂ. ಬಡವನಯ್ಯ, ಬಡವ, ಐ ಆಮ್ ಪೂವರ್. ಅಯ್ಯ, ಇಟ್ ಈಸ್ ಅಡ್ರೆಸ್ಸಿಂಗ್ ದಿ ಗಾಡ್, ಎಲ್ಡರ್ಲಿ ಪರ್ಸನ್, ಗಾಡ್, ಅಯ್ಯ. ಸೊ ಅಯ್ಯ ಈಸ್ ಎ ವೆರಿ ಕಾಮನ್ ವರ್ಡ್ ಯೂಸ್ಡ್ ಇನ್ ವಚನಾಸ್, especially in Basavanna and most of the Vachana poets, they use Ayya. Either their deity like Kudla Sangama ಅಥವಾ ಬೇರೆಯವ್ರ ಬಗ್ಗೆ. ಇದೆಲ್ಲ ವಿವರಿಸಬೇಕು. ಆಮೇಲೆ ಅದಕ್ಕೆ ಇಂಗ್ಲೀಷ್ ಅನುವಾದಗಳು ಆಗಿವೆ, ಅನೇಕರು ಮಾಡಿದ್ದಾರೆ. ಆ ಅನುವಾದವನ್ನು ನಾನು ಅವರಿಗೆ ಮುಂಚಿತ ಕೊಟ್ಟಿರ್ತೇನೆ ವಚನದ್ದು. ಆಮೇಲೆ ಅವರು ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದೇ ರೀತಿ ಅಕ್ಕ ಮಹಾದೇವಿಯದ್ದು ಮಾಡುವ ಏನಾಗಿದೆ, ಅವುಗಳದ್ದು ಈಗ ಆ ಕಾಲಕ್ಕೆ ಹೆಚ್ಚು ಇಂಟರ್ನೆಟ್ ಇರಲಿಲ್ಲ. ನನ್ನ ಕಾಲಕ್ಕೆ ಇತ್ತು, ಅಂದರೆ ಇಂಟರ್ನೆಟ್ ಇತ್ತು, ಆದರೆ ಯೂಟ್ಯೂಬ್ಗಳು ಇರಲಿಲ್ಲ. ಬಟ್ MP3 ಅಂತ ಇತ್ತು. ನಾನೇನು ಮಾಡ್ತೆ ಅಂದರೆ, ಈ ಬೆಂಗಳೂರಿನಿಂದ ಗೆಳೆಯರಿಂದ MP3 ಅದನ್ನು ಹಾಕ್ತಾಯಿದ್ದೆ. ಅದನ್ನು ನಾನು ಯಾವುದಕ್ಕೆ ಲ್ಯಾಪ್ಟಾಪಿಗೆ ಹಾಕಿ ನಾನು ಕ್ಲಾಸಿಗೆ ಲ್ಯಾಪ್ಟಾಪ್ ಕೊಂಡೋಗ್ತಾ ಅಲ್ಲಿ ಪ್ಲೇ ಮಾಡ್ತಾಯಿದ್ದೆ. ಈ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಡಿಬಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ. ಮಲ್ಲಿಕಾರ್ಜುನ ಮನ್ಸೂರ್ ಅವರದ್ದು ಅದ್ಭುತವಾದ, ನೀವು ಸರ್ಚ್ ಮಾಡಿದರೆ ವೆಂಕಟೇಶ್ ಕುಮಾರದ್ದು ಇದೆ, ಹಿಂದೂಸ್ತಾನಿಯಲ್ಲಿ ಅದ್ಭುತವಾದ ಹಾಡುಗಾರಿಕೆ. ಅದನ್ನು ನಾನು ಮಾಡಿ ಅಲ್ಲಿ ಪ್ಲೇ ಮಾಡ್ತೇನೆ. ನೀವು ಇಂಗ್ಲೀಷಲ್ಲಿ ಹೇಳೋದ್ರ ಜೊತೆಗೆ ಅದು ಇಫೆಕ್ಟ್ ಆಗ್ತಾಯಿತ್ತು ಭಾಳ ಅಲ್ಲಿ ಕ್ಲಾಸಿನಲ್ಲಿ. ಯಾವುದು ಅಂದರೆ ಕನ್ನಡದಲ್ಲಿ ಓದುವುದು, ಇಂಗ್ಲೀಷಿನಲ್ಲಿ ವಿವರಣೆ, ಮತ್ತು ಆ ಕಾಲಕ್ಕೆ ಈಗಿನಷ್ಟು ಯೂಟ್ಯೂಬ್ಗಳು ಇಲ್ಲದಿರುವ ಕಾಲ ಅದು. ನಾನು ಹೇಳ್ತಾ ಇರೋದು ಯಾವುದು 2009 10 ಆರಂಭ. ಅದನ್ನು ಪ್ಲೇ ಮಾಡ್ತಾಯಿದ್ದೆ. ಅದು ಅವರಿಗೆ ಇಫೆಕ್ಟ್ ಆಗ್ತಾಯಿತ್ತು. ಅನಿಕೇತನ ಮಾಡಿದ್ದಾಗ ಸ್ವಲ್ಪ ಕಷ್ಟ ಅದನ್ನು ಅರ್ಥ ಮಾಡೋದು, ಸ್ವಲ್ಪ ಅದು ಮೆಟಫಿಸಿಕಲ್, ಆಧ್ಯಾತ್ಮಿಕ. ಅಲ್ಲಿ ನಾನು ಹೇಳ್ತಾ ಇದ್ದೆ, ಮನೆಯನೆಂದು ಕಟ್ಟದಿರು. ಸೊ ದಿ ಮೀನಿಂಗ್ ಆಫ್ ಹೌಸ್, ಮನೆ, ಇಟ್ ಇಸ್ ನಾಟ್ ಜಸ್ಟ್ ಎ ಫಿಸಿಕಲ್ ಒನ್. ಇದು ಬಿಯಾಂಡ್ ರಿಲಿಜನ್, ಬಿಯಾಂಡ್ ಕಾಸ್ಟ್, ಬಿಯಾಂಡ್ ರೀಜನ್, ಎಲ್ಲವುಗಳನ್ನು, ಮತ ಧರ್ಮಗಳನ್ನು ಮೀರಿ ಹೋಗಬೇಕು ಅನ್ನುವ ಕಲ್ಪನೆ. ಸೊ ಇಟ್ ಇಸ್ ಯೂನಿವರ್ಸಲ್ ಮೆಸೇಜ್. ಆಗ ನಾನೇನು ಮಾಡ್ತಾ ಇದ್ದೆ, ಕುವೆಂಪುರ ವಿಶ್ವಮಾನ ತತ್ವವನ್ನು ವಿವರಿಸ್ತಾ ಇದ್ದೆ ಅವರಿಗೆ. ಅದರಿಂದ ಅವರಿಗೆಲ್ಲ ಭಾಳ ಆಶ್ಚರ್ಯ. ಆ ಥರದ್ದು ಒಂದು ಇಟ್ಸ್ ಎ ಫಿಲಾಸಫಿ ಆಫ್ ದಿ ಪೋಯೆಟ್, ಬಟ್ ಹ್ಯಾಸ್ ಬಿನ್ ಡೆಪಿಕ್ಟೆಡ್ ಥ್ರೂ ದೀಸ್ ಪೋಯಮ್ ಅನಿಕೇತನ ಅಂತ. ಹಾಗಾಗಿ ಅವರಿಗೆ ಅದು ಭಾಳ ಇಫೆಕ್ಟ್ ಆಯಿತು. ಅವರಿಗೆ ಅನಿಕೇತನ ಕವನವನ್ನು ಬಹಳ ಮೆಚ್ಚಿಕೊಂಡರು. ಯಾಕೆಂದರೆ ಅವರಿಗೆ ಒಂದು ಪೊಯೆಟ್ರಿಯ ಮೂಲಕ ಯಾವುದು ಎಲ್ಲವನ್ನೂ ದಾಟುವಂಥದ್ದು. ಆಗು ನಾನು ಹೇಳಿದೆ, ವೈ ಇಟ್ ಈಸ್ ರಿಪೀಟೆಡ್ 3 times ಅಂತ ಹೇಳಿದ್ರೆ, ನಾಟ್ ಜಸ್ಟ್ ಫಾರ್ ರೆಪಿಟೇಷನ್, ಅಂದರೆ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಗೋಯಿಂಗ್ ಅಗೇನ್ ಆ್ಯಂಡ್ ಫೈನಲಿ ರೀಚಿಂಗ್ ಟು ದಿ ಗೋಲ್. ಕೊನೆಗೆ ಒಂದು ಅಂತಿಮ ಒಂದು ಸ್ಥಿತಿಯನ್ನು ಮುಟ್ಟುವಂಥದ್ದು ಉಂಟಲ್ಲ. ಈ ದೃಷ್ಟಿಯಿಂದ ಅದಕ್ಕೆ ಇರುವ ನಾವು ಅದನ್ನು ಆಧ್ಯಾತ್ಮಿಕ ಅಥವಾ ಇಂಗ್ಲೀಷಲ್ಲಿ ಮೆಟಫಿಸಿಕಲ್ ಆದ ರೂಪ ಹೇಳ್ತಾ ಹೋದೆ. ಅದಕ್ಕಿಂತಲೂ ನನಗೆ ಇಂಟ್ರೆಸ್ಟ್ ಹಂಗಿರೋದು ಬೇಂದ್ರೆ ಕವನ ಪಾಠ ಮಾಡುವಾಗ.
ಕುರುಡು ಕಾಂಚಾಣ ಎಲ್ರಿಗೂ ಓದಲಿಕ್ಕೆ ಹೇಳಿದೆ. ಸ್ವಲ್ಪ ಅದರ ಭಾಷೆ ಧಾರವಾಡ ಭಾಷೆ, ಅದರಿಂದ ಅದನ್ನು ವಿವರಿಸಿದೆ. ಅದರ ಹೆಂಗಾರ ಕಣಿಕೊಳ್ಳೋದು, ಅಂಗಾರ, ಆ ಭಾಷೆಯಲ್ಲಿ ವಿವರಿಸಿದ್ದೆ. ಆದರೆ ಅವರಿಗೆ ಭಾಷೆ ಸ್ವಲ್ಪ ಕಷ್ಟ ಆಯಿತು ಅವರಿಗೆ, ಯಾಕಂದರೆ ಅವರು ಓದಿದ ಕನ್ನಡ ಸ್ವಲ್ಪ ಕ್ರಾಂತಿ ಕನ್ನಡ. ಆದರೆ ಕುರುಡು ಕಾಂಚಾಣ ಕುಳಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಸುಳಿಯುತ್ತಲಿತ್ತು, ನಂತರದ ಅವರ ಭಾಷೆ, ಅದನ್ನು ನಾನು ಹೇಳಿದೆ. ಇಟ್ಸ್ ಎ ಡೈಲೆಕ್ಟ್ ಆಫ್ ಕನ್ನಡ ಆಫ್ ಧಾರವಾಡ ರೀಜನ್ ಆ್ಯಂಡ್ ಬೇಂದ್ರೆ ವಾಸ್ ಒನ್ ಆಫ್ ದಿ ಗ್ರೇಟ್ ಪೊಯೆಟ್ ಆಫ್ ದಟ್ ರೀಜನ್ ಅಂತ ಹೇಳಿ ಅದೆಲ್ಲ ಹೇಳಿದೆ. ಆದರೆ ಇಂಗ್ಲೀಷ್ ಅನುವಾದ ಕೊಟ್ಟೆ. ಆದರೂ ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ತೃಪ್ತಿ ಕಾಣಲಿಲ್ಲ. ನನಗೆ ಸಾಮಾನ್ಯ ಕಾಣ್ತದೆ, ನನಗೆ ವಿದ್ಯಾರ್ಥಿಗಳು ಅರ್ಥ ಆದಾಗಲೂ ಅರ್ಥ ಆಗದಿರುವಾಗಲೂ ಗೊತ್ತಾಗ್ತಲ್ಲ. ಕೂಡಲೇ ಏನಾಗಿದೆ ಅಂದರೆ, ನಾನು MP3 ತಂದುಕೊಂಡೋಗಿದ್ದೆ, ಸಿ ಅಶ್ವಥ್ ಮತ್ತು ಯಶವಂತ ಹಳವಂಡಿ ಹಾಡಿದ್ದು. ನೀವು ಯಾರು ಕೇಳದೇ ಇದ್ದರೆ ನೀವು ಕೇಳಿರ್ತದೆ. ನನಗೆ ಈಗಲೂ ಅದನ್ನು ಕೇಳುವುದು ಅಂದರೆ, ಬಹುಶಃ ಅಶ್ವಥ್ ಇವತ್ತಿಲ್ಲ, ಆದರೆ ಹಳವಂಡಿ ಇದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ, ಯಶವಂತ ಇದ್ದಾರೆ ಇಲ್ಲೋ ಗೊತ್ತಿಲ್ಲ. ಒನ್ ಆಫ್ ದಿ ಎಕ್ಸಲೆಂಟ್ ಅಶ್ವತ್ತಿನ ಹಾಡು ಅದು. ಅವರಿಬ್ಬರು ಕೆಲವು ಸಾಲುಗಳನ್ನು ಅಶ್ವಥ್, ಕೆಲವನ್ನು ಯಶವಂತ ಹಳವಂಡಿ ಹಾಡಿದ್ದು. ಅದನ್ನು ಹಾಕಿದ್ದು ಮಕ್ಕಳು ಕುಣಿಲಿಕ್ಕೆ ಶುರು ಮಾಡಿದ್ರು ಕ್ಲಾಸ್ ಬಿಟ್ಟು. ಯಾಕೆಂದರೆ ಅದುಂಟಲ್ಲ, ಇದರ ಇಡೀ ಅದರ ಧಾಟಿ ಮತ್ತು ಲಯ ಬಹಳ ಎಫೆಕ್ಟ್ ಆಯ್ತು. ನಾನು ಹೇಳಿದೆ, ಇಫ್ ಐ ಪ್ಲೇ ಇಟ್ ಎಗೇನ್ ಯು ವಿಲ್ ಡ್ಯಾನ್ಸ್ ಆ್ಯಂಡ್ ವಿಲ್ ನಾಟ್ ಲಿಸನ್ ಟು ಮೈ ಕ್ಲಾಸಸ್ ಅಂತ ಹೇಳಿ ಕೊನೆಗೆ ಭಾಳ ಖುಷಿಪಟ್ಟರು. ಅದನ್ನೆಲ್ಲ ಆಮೇಲೆ ಕಾಪಿ ಮಾಡಿಕೊಂಡ್ರು. ನಾನು ಹೇಳ್ತಾ ಇದ್ದೆ, ಎಷ್ಟೋ ಬಾರಿ ನಮ್ಮ ಕವನಗಳು, ನಮ್ಮ ವಿಮರ್ಶೆಯ ಎಲ್ಲ ವರ್ಣಗಳ ಜೊತೆಗೆ ಕೂಡ ಅವುಗಳು ಕೇಳುವಂಥದ್ದು ಬಹಳ ಮುಖ್ಯ. ಅವನ್ನೆಲ್ಲ ಆಡಿಯೋ ರೂಪದಲ್ಲಿ ಆ ಥರದವುಗಳದ್ದು. ಆಮೇಲೆ ಸಾವಿರಾರು ನದಿಗಳು ಮಾಡುವಾಗ ಬಹಳ ಮೆಚ್ಚಿಕೊಂಡ್ರು ಅದನ್ನು. ನಾನು ಅದನ್ನು ಸಿದ್ಧಲಿಂಗಯ್ಯನವರ ಹಿನ್ನೆಲೆ ಸ್ವಲ್ಪ ಕೊಟ್ಟಿದ್ದೆ ನಾನು. ಸಿದ್ಧಲಿಂಗಯ್ಯನವರು ದಲಿತ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂತ. ಆಮೇಲೆ ಅದರ ಇಮೇಜ್ ಭಾಳ ಮೆಚ್ಚಿಕೊಂಡ್ರು. ಯಾಕೆಂದರೆ ಅದು ಎಲ್ಲ ಕಡೆಗಳಿಂದ ಬರುವ ನದಿಗಳು ಮತ್ತು ಅದೊಂದು ಕ್ರಾಂತಿಯನ್ನು ಹೇಗೆ ಹೇಳ್ತದೆ ಅನ್ನುವಂಥದ್ದನ್ನು. ಆಮೇಲೆ ದಲಿತ್ ಮೂವ್ಮೆಂಟ್ ಬಗ್ಗೆ ಸ್ವಲ್ಪ ಹಿನ್ನೆಲೆ ಕೊಟ್ಟೆ. ಕನಕದಾಸರ ಬಗ್ಗೆ ಅವರ ಕೀರ್ತನೆ, ಅದು ಕ್ಯಾಸ್ಟ್ ಸಿಸ್ಟಮನ್ನು ಸ್ಟಾರ್ಟಿಂಗ್ ಫ್ರಮ್ ಪಂಪ ಇನ್ನಿಸ್ ಪಂಪ ಭಾರತ, ಕುಲಮನೆ ಮುನ್ನ ಮುಗ್ಗಾಡಿ ಪೇರೆಂಗಳ ನಿಮ್ಮ ಕುಲಂಗಳು ಮಾರ್ಮಲವನ್ನು ಅಟ್ಟಿಸಿಂಬುವೆ ಅಂತ ಅಲ್ಲಿಂದ ಹೊರಟು ಟಿಲ್ ಕನಕದಾಸ ಅವರಿಗೆ ಕೂಡ ಥ್ರೂಔಟ್ ಕನ್ನಡ ಲಿಟ್ರೇಚರ್ ವಾಸ್ ವೆರಿ ಪ್ರೋಗ್ರೆಸಿವ್. It was always in a way it was denying the discrimination based on caste, based on gender, based on communities. So Akamadevi is one among the he is the first poetess in Kannada. ಕನ್ನಡದ ಮೊದಲನೆಯ ಕವಯಿತ್ರಿ ಅವಳು. who did that the discrimination, who fought discrimination against women. So she was very sarcastic about the male chauvinism, male atrocities, everything ಅಂತ ಹೇಳಿದೆ ಅದನ್ನು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡು ಹೇಗೆ ಅಂತ ಹೇಳಿದರೆ, ಕವನಗಳು ಮತ್ತು ಉಳಿದವುಗಳು ಕೂಡ ಕನ್ನಡದ ಒಂದು ಮುಖ್ಯ ವಿಶಿಷ್ಟ ಧಾರೆಗಳನ್ನು, ಕುವೆಂಪು, ಬೇಂದ್ರೆ, ಸಿದ್ಧಲಿಂಗಯ್ಯ, ಬಸವಣ್ಣ, ಕನಕದಾಸ, ಆಮೇಲೆ ಅಕ್ಕಮಹಾದೇವಿ, ಈ ಥರದ ಒಂದು ಸೆಮೆಸ್ಟರ್ ಭಾಳ ನನಗೆ ಇಷ್ಟಪಟ್ಟ ಒಂದು ಸೆಮೆಸ್ಟರ್. ನನಗೆ ಭಾಳ ಸಂತೋಷ ಆಯಿತು ಅದು ಒಂದು ಸೆಮೆಸ್ಟರ್. ಆಮೇಲೆ ಕೆಲವು ಮುಂದಿನ ವರ್ಷಗಳಲ್ಲಿ ಈ ಬಿಗಿನರ್ಸ್ ಕೋರ್ಸುಗಳು ಕನ್ನಡದ್ದು ಇದ್ದೇ ಇತ್ತು, ಅವು ನಡೀತಾ ಇತ್ತು. ಒಂದು ಇಬ್ಬರು ಹುಡುಗಿಯರು, ಅವರು ಈ ಕನ್ನಡ ಓದಿದ ಹುಡುಗಿಯರಲ್ಲ, ಅವರಿಗೆ ಒಂದು ವಿ ವಾಂಟ್ ಟು ಹ್ಯಾವ್ ಎ ಕೋರ್ಸ್ ಆನ್ ಕರ್ನಾಟಕ. ಕನ್ನಡ ಓದಲಿಕ್ಕೆ ಹೆಚ್ಚು ಇಲ್ಲ ಅವರು, ಈ ಕೋರ್ಸಿನವರಲ್ಲ. ಸೊ ಅವರಿಗೇನು ಹೇಳಿದರು ಅಂದರೆ, ವಿ ವಾಂಟ್ ಹ್ಯಾವ್ ಅವರಿಗೆ ಹೇಳಿದ್ರು, ನಮ್ಮ ಪ್ರೊಫೆಸರ್ ಬುಕ್ ಹೇಳಿದರು ಅವರಿಗೆ ಓರಲ್ ಟ್ರೆಡಿಷನ್ಸ್ ಆಫ್ ಕರ್ನಾಟಕ ಅಂತ, ಅಂದರೆ ಕರ್ನಾಟಕದ ಮೌಖಿಕ ಸಂಪ್ರದಾಯಗಳು ಅಂತ. ಅದು ಇಂಗ್ಲೀಷಲ್ಲೇ ಪಾಠ ಮಾಡೋದು. ಕೊನೆಗೆ ನಾನು ಅದಕ್ಕೇನು, ಅಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯ ಅಂದರೆ ನೀವೇನು ಸಿಲೆಬಸ್ ಏನಿಲ್ಲ, ನಾವು ಪ್ರಿಪೇರ್ ಮಾಡಿ. ನಾನೇನು ಮಾಡಿದೆ ಅಂದರೆ, ಕನ್ನಡದ ಜನಪದ ಮಹಾಕಾವ್ಯಗಳು, ಮಲೆಯ ಮಾದೇಶ್ವರ, ಮಂಟಸ್ವಾಮಿ, ಜುಂಜಪ್ಪ, ಕೋಟಿ ಚೆನ್ನಯ್ಯ, ಸಿರಿ,
ಇವುಗಳನ್ನು ನಾನು ಕೆಲವು ಭಾಗ ಓದಿ, ಕೆಲವು ಭಾಗ ಟ್ರಾನ್ಸ್ಲೇಷನ್ನಲ್ಲಿ ಓದಿ ಅವರಿಗೆ ಕೊಟ್ಟೆ ನಾನು. ಅಂದರೆ ಭಾಳ ಮುಖ್ಯವಾಗಿ ಅಂದರೆ ಹೌ ರಿಚ್ ಈಸ್ ದಿ ಓರಲ್ ಟ್ರೆಡಿಷನ್ಸ್ ಇನ್ ಕರ್ನಾಟಕ ಅನ್ನೋದಕ್ಕೆ ಉದಾಹರಣೆಗೆ ಮುಖ್ಯವಾಗಿ ಮಲೆ ಮಹದೇಶ್ವರ ಮಂಟಸ್ವಾಮಿ ಜಾಸ್ತಿ ವಿವರಣೆ ಕೊಟ್ಟೆ ನಾನು, ತುಳುವಿನದ್ದು ಕೊಟ್ಟೆ ನಾನು. ಆಮೇಲೆ ಅವರಿಗೊಂದು ಅಸೈನ್ಮೆಂಟ್ ಕೊಟ್ಟೆ ನಾನು. ಅದೊಂದು ಕ್ರಮ ಇದೆ ಅಸೈನ್ಮೆಂಟ್ಗಳು. ಅಂದರೆ ಈಗ ನಿಮ್ಮ ಊರುಗಳಿಗೆ ಹೆಸರು ಒಂದು ಬಂದಿರ್ತದಲ್ಲ, ಆ ಹೆಸರುಗಳು ಹೇಗೆ ಬಂತು ಅಂತ ನೀವು ನನಗೆ ಅದರ ಸಂಬಂಧಪಟ್ಟ ಐತಿಹ್ಯ ಲೆಜೆಂಡ್ ಇದ್ದರೆ ಯು ಹ್ಯಾವ್ ಟು ಕಲೆಕ್ಟ್ ಆ್ಯಂಡ್ ಗಿವ್ ಅಂತ. ಇಬ್ಬರೇ ಹುಡುಗಿಯರಿದ್ದದ್ದು. ಒಬ್ಬರು ಕತ್ರೀನ್ ಹೋಲ್ಸ್ ಅನ್ನೋಳು, ಇನ್ನೊಬ್ಬರು ಲಲಿತಾ ಡೀಕರ್ಸ್ ಅನ್ನೋಳು. ಅವರಿಬ್ಬರು ತಂದುಕೊಟ್ರು. ಒಂದು ನದಿಯ ದಡದಲ್ಲಿ ಅವಳ ಊರಿರುವುದು, ಮಾರ್ಕ್ಸ್ ಶ್ವೇಶೈಮ್ ಅಂತ. ಅದು ನೋಡಿದರೆ ಒಂದು ಭಾಳ ಸುಂದರವಾದ ಒಂದು ಚಿಕ್ಕ ಕತೆ ಆ ಊರಿಗೆ ಹೇಗೆ ಬಂತು ಅಂತ. ಅವರ ಊರಿರುವುದು ಒಂದು ಯಾವುದು ನದಿಯ ದಡದಲ್ಲಿ. ಆ ಕತೆ ಹೇಗೆ ಬರ್ತದೆ ಅಂದರೆ, ಆ ನದಿಯಲ್ಲಿ ಇಬ್ಬರು ಗಂಡ ಹೆಂಡತಿಯೋ ಅಥವಾ ಪ್ರೇಯಸಿಯ ಅವರ ಪ್ರಿಯಕರನೋ ಒಟ್ಟಿಗಿದ್ರಂತೆ. ಜೋರು ಬಿರುಗಾಳಿ ಬಂತಂತೆ. ಬಿರುಗಾಳಿಯಲ್ಲಿ ಏನಾಯಿತು ಅಂದರೆ ಇವರ ದೋಣಿ ಒಡೆಯಿತು. ಇವರು ಬೇರೆ ಬೇರೆ ಆದರು, ಗಂಡ ಮತ್ತು ಹೆಂಡತಿಯರು. ಸೊ ಇವನು ಗಂಡ ಒಂದು ದಡಕ್ಕೆ ಹೋಗಿ ಸೇರಿದ, ಇವಳು ಇನ್ನೊಂದು ದಡಕ್ಕೆ ಹೋಗಿ ಸೇರಿದಳು. ಇವನು ಅಲ್ಲಿಂದ ಬೊಬ್ಬೆ ಹಾಕಿ ಕೇಳಿದ ಜರ್ಮನ್ ಭಾಷೆಯಲ್ಲಿ, ಎಲ್ಲಿದ್ದೀಯಾ ಅಂತ ಕೇಳಿದ ಅವಳನ್ನು. ಇವಳು ಈ ಕಡೆಯಿಂದ ಎಲ್ಲಿದ್ದೀಯಾ ಅಂತ ಕೇಳಿದ್ಲು. ಕೊನೆಗೇನಾಯಿತು ಅಂತ ಹೇಳಿದರೆ, ಆ ಎಲ್ಲಿದ್ದೀಯಾ ಅಂತ ಹೇಳೋ ಮೊದಲು ಹೇಳಿದ್ದ ಹೆಸರು ಉಂಟಲ್ಲ, ಅದು ಆ ಊರಿಗೆ ಹೆಸರು ಆಯ್ತಂತೆ. ಅದರದ್ದು ಊರಿಗೆ ಹೆಸರು ಯಾಕೆ ಬಂತು ಅಂತೆ ನಮ್ಮಲ್ಲಿಗೆ ಎಷ್ಟೋ ಬಾರಿ ಹೇಳ್ತಾರಲ್ಲ, ಒಂದು ಊರಿಗೆ ಹೆಸರು ಬಂದದ್ದು ಯಾಕೆ ಇಂಥ ವ್ಯಕ್ತಿಯಿಂದ ಅಂತ ಹೇಳ್ತಾರಲ್ಲ. ಹಾಗೆ ನನಗೆ ಅದು ಭಾಳ, ನಾನು ಹೇಳಿದೆ ಅವಳ ಹತ್ರ, ಕಲ್ತನ ಹೊಲ್ತನ ಹತ್ರ. ಈಗ ಅವಳು ಎಲ್ಲೋ PhD ಎಲ್ಲ ಮಾಡಿ ಎಲ್ಲೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಆಗ ನನ್ನ ಸ್ಟೂಡೆಂಟ್ ಆಗಿದ್ದವಳು. ನಾನು ಹೇಳಿದೆ, ಐ ವಾಂಟ್ ಟು ಸಿ ಯುವರ್ ವಿಲೇಜ್ ಅಂತ. ಭಾಳ ಖುಷಿ ಆಯ್ತು ಅವಳಿಗೆ. ಅಲ್ಲಿ ಒಂದು ನೋಡ್ಬೇಕು, ಜರ್ಮನಿ ನಮ್ಮಾಗಿ ಹಳ್ಳಿಗಳು ತುಂಬ ಇವೆ ಅಲ್ಲಿ, ತುಂಬ. ನಾನು ಸಾಮಾನ್ಯ ರಜೆಗಿಜೆ ಬಂದರೆ ನಾನು ನೇರವಾಗಿ ಹಳ್ಳಿಗಳಿಗೆ ಹೋಗ್ತಾಯಿದ್ದೆ. ಕರ್ಕೊಂಡು ಹೋದ್ಲು ಅವಳು ಭಾಳ ಸಣ್ಣಗೆ ಮಳೆ ಬರ್ತಾಯಿತ್ತು. ನಾನು ಪ್ರೊಫೆಸರ್ ಬುಕ್ನರ್ ಹೋದೆವು ಅವರ ಕಾರ್ನಲ್ಲಿ. ಅಲ್ಲಿ ಆ ನದಿಯ ದಡದಲ್ಲಿ ನಿಂತ್ಕೊಂಡು ನೋಡಿದೆವು ನಾವು. ಮಳೆ ಬರ್ತಾಯಿತ್ತು. ಕೆಲವೇ ಮನೆಗಳು, ಒಂದು 2-3 ಸಣ್ಣ ಅಂಗಡಿಗಳು, ಸುತ್ತಾಡಿದೆವು. ಭಾಳ ಸಂತೋಷಪಟ್ಲು ಅವಳು. ಆಮೇಲೆ ಅವಳು ಬೇರೆ ಯೂನಿವರ್ಸಿಟಿಗೆ ಹೋಗಿ PhD ಮಾಡಿ ಈಗ ಎಲ್ಲೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಈ ಎಲ್ಲ ಅನುಭವ ಏನಾಗ್ತದೆ ಅಂದರೆ, ಎಷ್ಟೋ ಬಾರಿ ನಾವು ಬರೀ ಟೀಚ್ ಮಾಡೋದಲ್ಲ ಕನ್ನಡವನ್ನು, ಅವರ ಸಂಸ್ಕೃತಿಯನ್ನು ಕೂಡ, ಅವರ ಜಾನಪದ, ಅಲ್ಲೂ ಕೂಡ ಇದೆ ಜಾನಪದ ಮೌಖಿಕ ಸಂಪ್ರದಾಯಗಳಿವೆ, ಈಗ ಐತಿಹ್ಯಗಳಿವೆ. ಇನ್ನೊಂದು ಅದೇ ತಂಡದವರಿಗೆ ಅವರ ಇನ್ನೊಂದು ಸೆಮಿಸ್ಟರಿಗೆ ಹೇಳಿದರು, ರಿಲಿಜಿಯಸ್ ಟ್ರೆಡಿಷನ್ಸ್ ಆಫ್ ಕರ್ನಾಟಕ ಅಂತ ನಮ್ಮ ಪ್ರೊಫೆಸರ್ ಬುಕ್ನ ಹೇಳಿದರು. ನಾನು ಅದು ದೊಡ್ಡ ಪ್ರಾವೀಣ್ಯದ ಕ್ಷೇತ್ರ ಅಲ್ಲ. ಆದರೆ ನಾನೇನು ಮಾಡಿದ್ದೆ, ಪುಸ್ತಕಗಳು, ಇಂಗ್ಲೀಷ್ ಪುಸ್ತಕಗಳಲ್ಲಿ ಬೇಕಾದಷ್ಟಿವೆ. ಕರ್ನಾಟಕದ ಧಾರ್ಮಿಕ ಪರಂಪರೆಗಳು ಅಂತ ಹೇಳುವಾಗ ಅವು ಕೇವಲ ನಾವು ಇಡೀ ಭಾರತದ್ದು ಹೇಳೋದಲ್ಲ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಹೇಳಬೇಕು. ಅದಕ್ಕೆ ನಾನು ಸ್ವಲ್ಪ ಗೊತ್ತಿತ್ತು, ಇಂಟರ್ನೆಟ್ಟು ಮತ್ತು ಪುಸ್ತಕ ಓದಿದೆ. ಉದಾಹರಣೆಗೆ ಇಲ್ಲಿ ನೋಡಿದರೆ, ಹಿಂದೂಯಿಸಮಿನ 3 ಮುಖ್ಯ ಶಾಖೆಗಳು ಇಲ್ಲಿ ಸ್ಥಾಪನೆ ಆಗಿವೆ. ಒಂದು ಮಧ್ವಾಚಾರ್ಯರಿಂದ ದ್ವೈತ, ಶಂಕರಾಚಾರ್ಯರ ಶೃಂಗೇರಿಯಿಂದ ಅದ್ವೈತ, ರಾಮಾನುಜಾಚಾರ್ಯರಿಂದ ಮೇಲುಕೋಟೆಯಲ್ಲಿ ವಿಶಿಷ್ಟಾದ್ವೈತ. ಶಂಕರಾಚಾರ್ಯರು ಕಾಲಡಿ ಕೇರಳದಿಂದ ಬಂದವರು, ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಬಂದವರು, ಮಧ್ವಾಚಾರ್ಯರು ತುಳುನಾಡಿನವರೇ. ಆದರೆ ಇವು 3 ಮುಖ್ಯ ಇಲ್ಲಿ ಕರ್ನಾಟಕದ ಶಾಖೆಗಳು. ಅವುಗಳ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ಫಿಲಾಸಫಿಕಲಿ ವಾಟ್ ಇಸ್ ದ್ವೈತ, ವಾಟ್ ಇಸ್ ಅದ್ವೈತ, ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದ್ಯಾಟ್ ಒನ್, ಮತ್ತು ಶೃಂಗೇರಿಯಲ್ಲಿದೆ ಅದರ ಅಲ್ಲಿಯ ವೈಶಿಷ್ಟ್ಯಗಳು, ಕ್ರಮಗಳು ಹೇಗೆ, ಅಂದರೆ ಅದರ ಫಿಲಾಸಫಿಕಲ್ ಮತ್ತು ರಿಲಿಜನ್ ಅದನ್ನು ಪಾಲಿಸುವಂಥವರು ಅವರು. ನಾನು ಹೇಳಿದೆ, ದೇ ಆಲ್ಸೋ ಸ್ಪೀಕ್ ತುಳು ಆಲ್ಸೋ, ಬಿಕಾಸ್ ದಿಸ್ ಮಧ್ವ ಪೀಪಲ್ ಫ್ರಮ್ ಉಡುಪಿ, ಇಟ್ ಇಸ್ ಇನ್ ದಿ ಕೋಸ್ಟಲ್ ಕರ್ನಾಟಕ, ದೇ ಸ್ಪೀಕ್ ತುಳು ಬಿಕಾಸ್ Tulu people they have in a way accepted this Madhva philosophy.
ಆಫ್ ದ ಲೋಕಲ್ ಪೀಪಲ್. ಆದ ಕಾರಣ ಅವರು ತುಳು ಮಾತಾಡ್ತಾರೆ ಇವರು ಈ ಕರಾವಳಿಯಲ್ಲಿ, ಬೇರೆ ಕಡೆಯಲ್ಲಿ ಕನ್ನಡ ಮಾತಾಡ್ತಾರೆ. ಅದ್ವೈತದಲ್ಲಿ ಶಂಕರಾಚಾರ್ಯರು ಬಂದು ಅಲ್ಲಿ ಅವರ ಫಿಲಾಸಫಿಗೆ ಇರುವಂಥದ್ದಂದರೆ ಡ್ಯುಯಲಿಸಮ್ ಅಂತ ಕರಿತೇನೋ ಅದ್ವೈತ, ಅದು ಇದಕ್ಕೆ ಮಧ್ವಕ್ಕೆ. ವಿಶಿಷ್ಟಾದ್ವೈತಕ್ಕೆ ನಾನು ಹೇಳಿದೆ, ಯಾಕೆಂದರೆ ಅವರು ಮೇಲ್ಕೋಟೆಯಲ್ಲಿ ಬಂದು ಮಾಡಿ ಸ್ಥಳೀಯ ಈ ಬುಡಕಟ್ಟು ಸೋಲಿಗ ಸಮುದಾಯದವರೆಲ್ಲರೂ ಕೂಡ ಶ್ರೀ ವೈಷ್ಣವರಾದ ನೋಡಿ. ಆ್ಯಕ್ಚುಲಿ ಹಳೆಯ ಆ ಭಾಗದಲ್ಲಿ ಶ್ರೀ ವೈಷ್ಣವರು ಯಾಕೆ ಜಾಸ್ತಿ ಅಂದರೆ ಮುಖ್ಯವಾಗಿ ಬುಡಕಟ್ಟು ಜನಾಂಗ ಇರುತ್ತಲ್ಲ ಆ ಕಡೆ ಎಲ್ಲ ಚಾಮರಾಜನಗರ ಮತ್ತು ಹಳೆಯ ಮೈಸೂರು ಮಂಡ್ಯ ಪ್ರದೇಶದವರು ವೈಷ್ಣವರಾದರು. ಸೊ ಇವುಗಳು ಅಂತ ಹೇಳಿದ್ರೆ ಲೋಕಲ್ ಕಲ್ಚರ್ಸ್ ಆ್ಯಂಡ್ ದಿಸ್ ರಿಲಿಜನ್ಸ್ಗಳ ಇಂಟರಾಕ್ಷನ್ಸ್ ಹೇಗೆ ಅನ್ನೋದು ಒಂದು. ಇನ್ನೊಂದು ವೀರಶೈವಿಸಮ್ ಬಗ್ಗೆ ನನಗೆ ಗೊತ್ತಿತ್ತು, ಸ್ವಲ್ಪ ಅದನ್ನು ಹೆಚ್ಚು ವಿವರಣೆ ಹೇಳಿದೆ. ಶೈವಿಸಮಿಗೆ ವೀರಶೈವಿಸಮ್ಗೂ ವ್ಯತ್ಯಾಸ ಏನು ಅಂದರೆ ಶೈವಿಸಮ್ನಲ್ಲಿ ಹೇಗೆ ಅಂದರೆ ಟೆಂಪಲ್ ಸ್ಟ್ರಕ್ಚರ್ಸ್ ಇದೆ, ದೇವಸ್ಥಾನಗಳು ಮತ್ತು ಮೂರ್ತಿ ಪೂಜೆ. ಇವರು ಮೂರ್ತಿ ಪೂಜೆ ಆರಾಧನೆ ಇಲ್ಲ, ಇವ್ರದ್ದು ಲಿಂಗ ಪೂಜೆ. ಮತ್ತು ಇವರು ಟ್ರೆಡಿಷನಲಿ ಟೆಂಪಲ್ಗಳನ್ನು ಅವರು ದೇವಸ್ಥಾನಗಳನ್ನು ನಂಬುವುದಿಲ್ಲ. ಅವರಿಗಿರೋದು ಯಾವುದೋ ದೇಹದಲ್ಲಿ ಲಿಂಗ ಕಟ್ಟಿಕೊಳ್ಳುವುದು ಮತ್ತು ಲಿಂಗಧಾರಣೆ ಮತ್ತು ಲಿಂಗದ ಆರಾಧನೆ ಇದಿರುವಂಥದ್ದು. ಮತ್ತು ಅದರಲ್ಲಿ ವಚನ ಸಾಹಿತ್ಯ ಬಂದದ್ದು, ಅದನ್ನು ವಿವರಿಸಿದೆ ಅವರ ವೀರಶೈವಿಸಮ್ ಅನ್ನುವುದು ಹೌ ಇಟ್ ಇಸ್ ಡಿಫರೆಂಟ್. ಮತ್ತು ವೀರಶೈವ ಪೋಯಟ್ಸ್ಗಳು ಕೆಲವರ ಬಗ್ಗೆ, ಹರಿಹರ ರಾಘವಾಂಕ, ಈತ ಚಾಮರಸ ಈ ಥರದ್ದು. ಆಮೇಲೆ ಈ ಮಾಧ್ವ ಬಂದಾಗ ವಚನ ಇದರ ದಾಸಾಹಿತ್ಯದ ಬಗ್ಗೆ ಹೇಳಿದೆ. ಅಂದರೆ ಈ ಹೌ ಮಾಧ್ವ ಆ್ಯಂಡ್ ವೀರಶೈವ ದೀಸ್ ಟು ರಿಲಿಜನ್ಸ್ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್ ಕನ್ನಡ ಲಿಟ್ರೇಚರ್ ಅಂತ. ಇಡೀ ವಚನ ಲಿಟ್ರೇಚರ್ ಈಗ ಬರಬೇಕಾದ್ರೆ ವೀರಶೈವಿಸಮ್ ರಿಲಿಜನ್ ಕಾರಣ. ಹಾಗೇನು ದಾಸಾಹಿತ್ಯಕ್ಕೆ ಮಧ್ವ ಸಾಹಿತ್ಯನೇ ಕಾರಣ. ಯಾರೋ ನಿಮ್ಮ ವ್ಯಾಸರಾಯರಿಂದ ಹಿಡಿದು ವಾದಿರಾಜರು, ಆಮೇಲೆ ಶ್ರೀಪಾದರಾಯರು, ಪುರಂದರದಾಸರು, ಕನಕದಾಸರು, ಪ್ರಸನ್ನ ವೆಂಕಟದಾಸರು, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಮತ್ತು ನಂತರ ಅನೇಕರು ಬಂದರಲ್ಲ. ಇವೆಲ್ಲ ಯಾಕೆಂದ್ರೆ ತತ್ವ ಒಂದೇ, ಯಾವುದು ದಶಾವತಾರದ ಮತ್ತು ವಿಷ್ಣುವಿನ, ಆದರೆ ಅದರ ಡಿಸ್ಕ್ರಿಪ್ಷನ್ಸ್ಗಳು ಬೇರೆ ಬೇರೆ. ಉದಾಹರಣೆಗೆ ಹರಪನಹಳ್ಳಿ ಭೀಮಮ್ಮ ಇವರಿಗೆಲ್ಲ ಹೆಚ್ಚು ವಿದ್ಯೆ ಇರಲಿಲ್ಲ, ಹೆಂಗಸರು, ಆದರೆ ಬರೆದರು. ಅಂದರೆ ಈ ರೀತಿಯಿಂದ ಮಹಿಳೆಯರಿಗೆ ಬರೀಲಿಕ್ಕೆ ಅನುಕೂಲ ಮಾಡಿಕೊಟ್ಟದ್ದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅದರದ್ದು. ಸೊ ಇದನ್ನು ಇಟ್ಕೊಂಡು ರಿಲಿಜನ್ ಇಟ್ಕೊಂಡು ಆಮೇಲೆ ಇಸ್ಲಾಂ ಬಂದದ್ದನ್ನು ಹೇಳಿದೆ ನಾನು. ಸೂಫಿಸಮ್ ಮುಖ್ಯವಾಗಿ, ಯಾಕಂದರೆ ಎಷ್ಟೋ ಮಂದಿ ಸೂಫಿಸಮ್ ಬಗ್ಗೆ ಗೊತ್ತಿಲ್ಲ. ಸೂಫಿಸಮ್ ಅನ್ನುವುದು ಒಂದು ಇಸ್ಲಾಮಿನ ಒಂದು ವಿಶಿಷ್ಟವಾದ ಪ್ರಕಾರ ಒಂದು. ಹಾಗಾಗಿ ಈಗ ಭಕ್ತಿ ಮೂಮೆಂಟಲ್ಲಿ 3 ಧಾರೆಗಳು ಮಿಡಿವಲ್ನಲ್ಲಿ. ಒಂದು ವಚನ, ಇನ್ನೊಂದು ದಾಸ ಸಾಹಿತ್ಯ ವೈಷ್ಣವ, ಇನ್ನೊಂದು ಶೈವ, ಇನ್ನೊಂದು ಈ ತತ್ವಪದಗಳು ಅಂತ. ತತ್ವಪದಗಳಲ್ಲಿ ಅನೇಕ ಮುಸ್ಲಿಮರು ಬಂದರು. ಅದೇ ಶಿಶ್ನಾಳ್ ಶರೀಫು ಅಷ್ಟೇ ಅಲ್ಲ, ಇನ್ನೂ ಅನೇಕ ಮಂದಿ ಬಂದರು, ಹುಸೇನ್ ಸಾಹೇಬ ಮುಂತಾದವರು ಬಂದರು. ಅಂದರೆ ಇದು ಈ 17, 18, 19ರ ಕಾಲಕ್ಕೆ ಬಂದ ಭಕ್ತಿ ಪಂಥದ ಇನ್ನೊಂದು 3ನೇ ಹಂತ. ಇದು 3ನೇ ಹಂತ. ಹೀಗೆ ಆಮೇಲೆ ಕ್ರಿಶ್ಚಿಯಾನಿಟಿ ಬಂದದ್ದು ಲೇಟರ್ ಆಗಿ ಕರ್ನಾಟಕಕ್ಕೆ. ಅದೆಲ್ಲ ಹೇಳಿದ್ರೆ ಅದು ನಿಮ್ಮ ಜರ್ಮನಿ ಇಂಪಾರ್ಟೆಂಟ್, ಯಾಕೆಂದರೆ ಅವರು ಬಂದವರು ಮೊಗ್ಲಿಂಗು, ಕಿಟೆಲ್, ವೈಗ್ಲೆ ಬಂದು ಕನ್ನಡ ಲಿಟ್ರೇಚರಲ್ಲಿ ಕೆಲಸ ಮಾಡಿರುವುದು, ಕನ್ನಡ ಡಿಕ್ಷನರಿ ಮಾಡಿರುವುದು, ಕನ್ನಡ ಸಾಹಿತ್ಯಗಳನ್ನು ಎಡಿಟ್ ಮಾಡಿರುವುದು, ಇವನ್ನು ವಿವರಿಸಿದೆ. ಮುಖ್ಯವಾಗಿ ಅದನ್ನು ಹೇಳಿದೆ ರಿಲಿಜನ್ ಅನ್ನೋದು ಬರೀ ರಿಲಿಜನ್ ಆಗಿ ಉಳಿದಿಲ್ಲ, ಲಿಟ್ರೇಚರ್ ಜೊತೆಗೆ ರಿಲಿಜನ್ ಸಂಬಂಧ ಇತ್ತು ಮತ್ತು ಪ್ರೊಡಕ್ಟಿವ್ ಆಗಿತ್ತು. ಅವು ನೆಗೆಟಿವ್ ಆಗಿರಲಿಲ್ಲ, ಪ್ರೊಡಕ್ಟಿವ್ ಆಗಿತ್ತು. ಈ ಥರದ ಒಂದು ಸೆಷನ್ಸ್ ಇದು ನಾನಲ್ಲಿ ಈ ರೆಗ್ಯುಲರ್ MA ಸ್ಟೂಡೆಂಟ್ಸ್ಗಳಿಗೆ ಮಾಡ್ತಾ ಇದ್ದದ್ದು. ಅದರ ಜೊತೆಗೆ ಈ ರೆಗ್ಯುಲರ್ ಕೋರ್ಸಿನವರ ಕೊನೆಗೆ, ಈಗ ಉದಾಹರಣೆಗೆ ಸೆಮೆಸ್ಟರ್ ಆದಮೇಲೆ ಅವರಿಗೆ ಒಂದು ಅಸೈನ್ಮೆಂಟ್ ಇರ್ತಾಯಿತ್ತು. ಅಲ್ಲಿ ಕನ್ನಡದ ಯಾವುದಾದ್ರು ಒಂದು ಕೃತಿ, ಉದಾಹರಣೆಗೆ ಚೋಮನದುಡಿಯ ಒಂದು ಚಾಪ್ಟರ್ ಕೊಡ್ತಾಯಿದ್ದೆ, ಈ ಥರದ ತೇಜಸ್ವಿಯವರ ಒಂದು ಕಾದಂಬರಿಯ ಒಂದು ಚಾಪ್ಟರ್, ಈ ಥರದ್ದು ಕೊಡ್ತಾಯಿದ್ದೆ. ಸೊ ಇದು ಭಾಳ ಮುಖ್ಯವಾದ ಒಂದು ನನ್ನ ಕನ್ನಡದ ಕೆಲಸ 2009ರಿಂದ 2012ರವರೆಗೆ.